ಇಲ್ಲಿಯ ಹಿರಿಮೆಗೆ ಇನ್ನೊಂದು ಗರಿಮೆಯ ಸೇರ್ಪಡೆ. 28ನೇ ಆಳದಂಗಡಿ ಶಾಖೆಯ ಉದ್ಘಾಟಕರಾದಂತಹ ಸ್ಥಾಪಕ ದೀಪ ಪ್ರಜ್ವಲನದ ಮೂಲಕ ಆರಂಭಗೊಳ್ಳುತ್ತ ಹಾಗೆ 8ನೇ ಶಾಖೆಯ ಭದ್ರತಾ ಕೋಶ ಇದರ ಉದ್ಘಾಟನೆ ಅಧ್ಯಕ್ಷರಾದಂತಹ ಶ್ರೀ ಗಣೇಶ್ ದೇವಾಡಿಗಾರ್ ಇವರು. ಬಂದಿರತಕ್ಕಂತಹ ಎಲ್ಲರನ್ನು ಮತ್ತೊಮ್ಮೆ ಮಗದೊಮ್ಮೆ ಸ್ವಾಗತ ಬಯಸುತ್ತಾ ಎಲ್ಲರನ್ನು ಆದರದಿಂದ ಎದುರುಗೊಳ್ಳುತ್ತಾ ಈಗ ಎದ್ದಲೇ ಸೃಜನನಿಕರ ಸೇವ್ಯಂ ಚಾರುಕಾರುಣ್ಯನೇತ್ರಂ ಕಲಿಕಲುಷ ವಿನಾಶಂ ನೌಮಿ ನಾರಾಯಣಾಖ್ಯಂ ನಾರಾಯಣಾಖ್ಯಂ ನೌಮಿ ನಾರಾಯಣಾಖ್ಯಂ. ಆತ್ಮಶಕ್ತಿ ಎನ್ನುವಂಥ ತ್ರೈಮಾಸಿಕ ಪತ್ರಿಕೆ ಮೂಲಕ ಬ್ರಹ್ಮಶ್ರೀ ನಾರಾಯಣಗುರು ಪ್ರಕಾಶನ ಮತ್ತು ಚಾರಿಟೇಬಲ್ ಟ್ರಸ್ಟ್ ಕಳೆದ 20 ವರ್ಷಗಳಿಂದ ಸಮಾಜಮುಖಿ ಕಾರ್ಯಗಳಿಂದ ಜನಾನುರಾಗಿಯಾಗಿದೆ. ಈ ಸಂಸ್ಥೆಯ ಒಂದು ಹೆಮ್ಮೆಯ ಕೂಸೆ ಆತ್ಮಶಕ್ತಿ ವಿದ್ಯುತ್ ಸಹಕಾರಿ ಸಂಘ ಕೇವಲ 10 ವರ್ಷದ ಅವಧಿಯಲ್ಲಿ ರಾಜ್ಯದಲ್ಲೇ ಉತ್ತಮವಾದ ಸುಮಾರು 10,000 ಚದರ ಅಡಿಯ ಸ್ವಂತ ಕಟ್ಟಡವನ್ನು ಹೊಂದಿರುವಂತಹ ಏಕೈಕ ಸಹಕಾರಿ ಸಂಘ ಎನ್ನಲಿಕ್ಕೆ ನಾನು ಈ ಸಂದರ್ಭದಲ್ಲಿ ತುಂಬ ಹೆಮ್ಮೆ ಪಡ್ತೇನೆ. ಸಂಘವು ಕೇವಲ 10 ವರ್ಷದ ಅವಧಿಯಲ್ಲಿ ನಮ್ಮ ಉಭಯ ಜಿಲ್ಲೆಯಲ್ಲಿ ಇಷ್ಟೊಂದು ಶಾಖೆಯನ್ನು ತೆರೆದಂಥ ಸಹಕಾರಿ ಸಂಘ ಯಾವುದು ಇಲ್ಲ ಎನ್ನುವುದು ಕೂಡ ನಮಗೆ ಹೆಮ್ಮೆಯ ವಿಚಾರವೇ. ಈ ಸಂದರ್ಭದಲ್ಲಿ ನಾನು ಇಷ್ಟೇ ಹೇಳುವಂಥದ್ದು, ಅಂದು ಶ್ರೀ ಬಿ ಜನಾರ್ದನ ಪೂಜಾರಿಯವರ ಒಂದು ಮಾತಿತ್ತು, ಸಂಘ ಎಷ್ಟೋ ಸಹಕಾರಿ ಸಂಘಗಳು ಹುಟ್ಟುತ್ತವೆ, ಆದರೆ ಕೇವಲ ಒಂದು ಶಾಖೆ ಮಾಡಿ ಅದರಷ್ಟಕ್ಕೆ ಅದು ವ್ಯವಹಾರ ನಡೆಸ್ತಾ ಇರ್ತದೆ. ಆದರೆ ಈ ಸಂಸ್ಥೆ ಹಾಗಾಗಬಾರ್ದು. ಹಲವು ಮನೆಯ ಅನ್ನದ ಒಂದು ಬಟ್ಟಲಾಗಬೇಕು ಅಂತ ಆವತ್ತು ಹೇಳಿದ ಮಾತು, ಅದನ್ನು ಈ ಸಂಸ್ಥೆಯ ಎಲ್ಲ ನಿರ್ದೇಶಕರು ಕೂಡ ಕೈ ಜೋಡಿಸಿ ಇಂದು ಇಷ್ಟೊಂದು ಎತ್ತರಕ್ಕೆ ಬೆಳಿಬೇಕಾದರೆ ಅದರ ಸಿಬ್ಬಂದಿ ವರ್ಗ ಕೂಡ ಅದರಲ್ಲಿ ಸಹಕಾರಿಯಾಗಿದ್ದಾರೆ. ಅದೇ ಒಂದು ಸಿಬ್ಬಂದಿ ವರ್ಗ ಇಂದು 95% ಮಹಿಳೆಯರನ್ನು ತನ್ನ ಸಿಬ್ಬಂದಿ ವರ್ಗವಾಗಿ ನೇಮಿಸುವುದರ ಮೂಲಕ ಮಹಿಳಾ ಸಬಲೀಕರಣಕ್ಕೂ ಕೂಡ ನಾವು ಸೈ ಎನ್ನುವಂಥ ನಿಟ್ಟಿನಲ್ಲಿ ಇಂದು ನೀವು ಹೇಳ್ಬೋದು. ಯಾಕಂತ ಹೇಳಿದ್ರೆ ಹಳದಂಗಡಿ ಅಂತ ಒಂದು ಪ್ರದೇಶದಲ್ಲಿ ಇಲ್ಲಿ ಬರುವಾಗ ಕೂಡ ನಾವು ಮಹಿಳೆಯರೇ ಇಲ್ಲಿಯ ಶಾಖೆಯ ಒಂದು ಮ್ಯಾನೇಜರ್ ಆಗಿ, ನಮ್ಮ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಿಂದ ಹಿಡಿದು ಪ್ರತಿಯೊಂದು ಶಾಖೆಯಲ್ಲಿ ಕೂಡ ಮ್ಯಾನೇಜರ್ ಮಹಿಳೆಯರಿರ್ತಾರೆ. ಅಷ್ಟೇ ಅಲ್ಲ, ಸೇವೆ ಅವಧಿ ಯಾವುದೇ ಒಂದು ಸಹಕಾರಿ ಸಂಘ ಅಥವಾ ಬ್ಯಾಂಕ್ ಕೇಳಿದಾಗ ಬೆಳಗ್ಗೆ 10ರಿಂದ 4 ಗಂಟೆ ಆಗುವಾಗ ಅಲ್ಲಿ ಸೇವೆ ಇರುವುದಿಲ್ಲ, ಮಧ್ಯದಲ್ಲಿ ಕೂಡ ಮಧ್ಯಂತರ ಇರ್ತದೆ. ಅದು ನಮ್ಮಲ್ಲಿ ಹಾಗೆ ಅಲ್ಲ, ಬೆಳಿಗ್ಗೆ 9ರಿಂದ ಸಂಜೆ 6 ಗಂಟೆ ತನಕ ಕೂಡ ನಾವು ಸೇವೆ ಕೊಡುವಂಥ ಸಿಬ್ಬಂದಿ ನಮ್ಮಲ್ಲಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಇಷ್ಟೇ ಹೇಳುವಂಥದ್ದು, ನಮ್ಮ ಸಹಕಾರಿ ಸಂಘಕ್ಕೆ ಒಂದು ಬಾರಿ ಬಂದು ಅಲ್ಲಿ ಖಾತೆ ತೆರೆದ ಸಿಬ್ಬಂದಿ ಯಾವುದೇ ಒಂದು ಗ್ರಾಹಕರು ಆ ಸಿಬ್ಬಂದಿಗಳ ಸೇವೆಯನ್ನು ನೋಡಿ ಅಲ್ಲಿ ಮುಂದಕ್ಕೆ ತನ್ನೆಲ್ಲ ವ್ಯವಹಾರವನ್ನು ವರ್ಗಾಯಿಸಿದಂಥದ್ದು ನಾವು ಇಷ್ಟೆಲ್ಲ ನಾವು 27 ಶಾಖೆಯಲ್ಲಿ ಕಂಡಂಥ ನಿದರ್ಶನಗಳು. ಇದನ್ನು ಹಳದಂಗಡಿಯ ಜನತೆ ಕೂಡ ಈ ಸೇವೆಯನ್ನು ನೆಚ್ಚಿ ನಮಗೆ ಹಳದಂಗಡಿಯಲ್ಲಿ ಒಂದು ಒಳ್ಳೆಯ ಒಂದು ಸಹಕಾರಿ ಸಂಘವನ್ನು ತಂದಿದ್ದೀರಾ,
ಇದಕ್ಕಾಗಿ ನಮಗೆ ಈ ಕಟ್ಟಡವನ್ನು ಕೊಟ್ಟಂಥ ಮಾಲಕರಾದ ವಿಶ್ವನಾಥರು ಕೂಡ ಪ್ರೋತ್ಸಾಹ ನೀಡಿದ್ದಾರೆ. ಹಾಗೆ ನನ್ನ ಮಿತ್ರರಾದ ಜಯರಾಮ್ ಕಾರಂದವರು ಕೂಡ ಇಲ್ಲಿ ಶಾಖೆಯನ್ನು ತೆರೆಯಿರಿ ಅಂತ ನನಗೆ ಪ್ರೋತ್ಸಾಹಿಸಿದರು. ಈ ಸಂದರ್ಭದಲ್ಲಿ ನಾನು ಇಷ್ಟೇ ಹೇಳುವಂಥದ್ದು, ಆತ್ಮಶಕ್ತಿಯ ಸೇವೆಗಳು ಕೇವಲ ಬ್ಯಾಂಕಿಂಗ್ ಕ್ಷೇತ್ರಕ್ಕೆ ಸೀಮಿತವಾಗಿಲ್ಲ. ನಾವು ಸಾಮಾಜಿಕ ಸೇವೆಯಲ್ಲಿ ಕೂಡ ನಿರಂತರವಾಗಿ ತೊಡಗಿಕೊಂಡಿದ್ದೇವೆ. ಸುಮಾರು 45ಕ್ಕೂ ಮಿಕ್ಕಿ ಆರೋಗ್ಯ ಶಿಬಿರಗಳು, ಸುಮಾರು 10,000ಕ್ಕೂ ಮಿಕ್ಕಿ ಜನರಿಗೆ ಉಚಿತವಾಗಿ ಕನ್ನಡಕವನ್ನು ನೀಡುವ ಮೂಲಕ 500ಕ್ಕೂ ಮಿಕ್ಕಿ ಜನರಿಗೆ ಉಚಿತ ಕಣ್ಣಿನ ಶಸ್ತ್ರಚಿಕಿತ್ಸೆಯನ್ನು ನಿರಂತರವಾಗಿ ಮಾಡಿಕೊಂಡು ಬಂದ ಸಂಸ್ಥೆ ಆತ್ಮಶಕ್ತಿ ಸಹಕಾರಿ ಸಂಘ. ಅಷ್ಟೇ ಅಲ್ಲ, ಈಗ ನಾಳೆ ನಮ್ಮ ಸಹಕಾರಿ ಸಂಘದ 10ನೇ ದಶಮಾನೋತ್ಸವದ ಸಮಾರೋಪ ಸಮಾರಂಭ ನಡೀಲಿಕ್ಕೆ ಇದೆ. ಈ ಸಂದರ್ಭದಲ್ಲಿ ನಾವು ಸ್ಥಳೀಯವಾಗಿ ಒಂದು ಬಸ್ ಸ್ಟ್ಯಾಂಡನ್ನು ನಿರ್ಮಾಣ ಮಾಡ್ತಾ ಇದ್ದೇವೆ. ಹಾಗೆ ಒಂದು ಬಡ ಕುಟುಂಬಕ್ಕೆ ಮನೆಯನ್ನು ಕೂಡ ಹಸ್ತಾಂತರ ಮಾಡುವಂಥ ಕೆಲಸವನ್ನು ಕೂಡ ಈ ಸಂಸ್ಥೆ ಮಾಡ್ತಾ ಬರ್ತಾ ಇದೆ. ಸಂಸ್ಥೆ ಕೇವಲ ಬ್ಯಾಂಕಿಂಗ್ ಸೇವೆ ಅಷ್ಟೇ ಅಲ್ಲ, ಸಾಮಾಜಿಕ ಬದ್ಧತೆಯೊಂದಿಗೆ ತನ್ನ ಉಳಿಕೆ ಮೊತ್ತದಲ್ಲಿ ಬ್ರಹ್ಮಶ್ರೀ ನಾರಾಯಣಗುರು ಪ್ರಕಾಶನ ಮತ್ತು ಚಾರಿಟೇಬಲ್ ಟ್ರಸ್ಟ್ ಮೂಲಕ ಅಸಕ್ತರಿಗೆ ಸಹಾಯಧನ ಹಾಗೆ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನವನ್ನು ನೀಡುತ್ತಾ ಸದಾ ಕಳೆದ 10 ವರ್ಷಗಳಿಂದ ಜನಾನುರಾಗಿ ಆಗಲಿಕ್ಕೆ ಕಾರಣವಾಗಿದೆ. ಈ ಸಂದರ್ಭದಲ್ಲಿ ನಾನು ಇಷ್ಟೇ ಹೇಳುವಂಥದ್ದು, ನಮ್ಮೊಂದಿಗೆ ನೀವು ಪ್ರೀತಿ ಇಟ್ಟು ನಮ್ಮ ಸೇವೆಯನ್ನು ನೆಚ್ಚಿ ಬನ್ನಿ. ಹಳದಂಗಡಿಯ ಜನತೆ ಮೆಚ್ಚುವಂಥ ಸೇವೆಯನ್ನು ನಾವು ಕೊಡ್ತೇವೆ. ಹಾಗೆ ನಮ್ಮಿಂದ ಏನೋ ನ್ಯೂನತೆ ಇದ್ದಾಗ ನೀವು ಪ್ರತಿ ಸಂದರ್ಭದಲ್ಲಿ ನಮಗೆ ಸಲಹೆಯನ್ನು ಕೊಡಿ. ನಮಗೆ ಯಾವುದು ನೀವು ಕಂಪ್ಲೇಂಟ್ ಆಗೋದಿಲ್ಲ, ನೀವು ಕೊಡುವಂಥ ಸಲಹೆ ಅಂತ ತಿಳಿಸ್ತಾ ನಾವು ನಿಮ್ಮೊಂದಿಗೆ ಸೇವೆಗೆ ಇದ್ದೇವೆ ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ಈ ಒಂದು ನಮ್ಮ ಶಾಖೆಯನ್ನು ಉದ್ಘಾಟನೆ ಮಾಡಲಿಕ್ಕೆ ಉಪಸ್ಥಿತರಿರಬೇಕಿತ್ತು. ಇಲ್ಲಿನ ಅರಸರಾದಂಥ ತಿಮ್ಮನರಸರಾದ ಡಾಕ್ಟರ್ ಪದ್ಮಪ್ರಸಾದ್ ಅಚೀಲರು ಅವರಿಗೆ ಇಲ್ಲಿನ ಅವರ ಸಮಾಜದ ಒಂದು ದೇವಸ್ಥಾನದ ಕಾರ್ಯಕ್ರಮ ಇದ್ದ ಕಾರಣ ಅವ್ರಿಗೆ ಬರಲಿಕ್ಕಾಗಲಿಲ್ಲ. ನಾನು ತಡವಾಗಿ ಬರ್ತೇನೆ, ನಮ್ಮನ್ನು ಸೇರಿಕೊಳ್ತೇನೆ ಅಂತ ಹೇಳಿದ್ದಾರೆ. ಅವರು ಕೂಡ ಶುಭಾಶಯ ಕೋರಿದ್ದಾರೆ ನಮಗೆ ಈಗಾಗಲೇ. ಹಾಗೆ ಸ್ಥಳೀಯ ಶಾಸಕರು ಕೂಡ ನಿನ್ನೆ ನಮಗೆ ಇಲ್ಲಿ ಬಂದು ಶುಭಾಶಯ ಕೋರಿ ಹೋಗಿದ್ದಾರೆ. ಹಾಗೆ ವಸಂತ್ ಬಂಗೇರರು ನಮ್ಮ ಶಾಖೆ ದೀಪ ಪ್ರಜ್ವಲನೆಗೆ ಬರಬೇಕಿತ್ತು, ಆದರೆ ಅವರು ಕೂಡ ಅವರ ಸಹೋದರನ ನಿಧನದ ಪ್ರಯುಕ್ತ ಅವರು ಮಂಗಳೂರಿನಲ್ಲಿದ್ದ ಕಾರಣ ಬರಲಿಕ್ಕಾಗಲಿಲ್ಲ, ನಿನ್ನೆ ಶುಭಾಶಯವನ್ನು ಕೋರಿದ್ದಾರೆ. ಹಾಗೆ ಹರೀಶ್ ಕುಮಾರ್ ಅವರು ಕೂಡ ಬೆಂಗಳೂರಿನಲ್ಲಿದ್ದ ಕಾರಣ ಬರುವುದಿಲ್ಲ, ನಾನು ಇವತ್ತು ಕಾರ್ಯಕ್ರಮ ಮುಂದುವರಿಸಿ ನಮ್ಮನ್ನ ಸದಾ ನಿಮಗೆ ಪ್ರೋತ್ಸಾಹ ಇದೆ ಅಂತ ಹೇಳುತ್ತಾ ನಮಗೆ ಅರಸಿದ್ದಾರೆ. ಆದರೆ ನಮಗೆ ಒಂದು ಭಾಗ್ಯ, ಯಾಕಂತ ಹೇಳಿದ್ರೆ ಒಂದು ಶಾಖೆ ಪ್ರಾರಂಭ ಮಾಡಬೇಕಾದ್ರೆ ಯಾವಾಗಲೂ ನಾವು ಹೇಳುವಂಥದ್ದು ಪ್ರಥಮ ಪ್ರಜೆಯಿಂದಲೇ ಆಗಬೇಕು ಅಂತೇಳಿ. ಇಂದಿನ ಈ ನಮ್ಮ ಶಾಖೆಯ ಉದ್ಘಾಟನೆ ನೆರವೇರಿಸಲಿಕ್ಕೆ ನಮ್ಮೊಂದಿಗೆ ಬಂದು ಈಗಾಗಲೇ ನಮ್ಮ ಉದ್ಘಾಟನೆ ನೆರವೇರಿಸಿದಂಥ ಇಲ್ಲಿನ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀಮತಿ ಸೌಮ್ಯ ಹರಿಪ್ರಸಾದ್ ಅವರಿದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ನಮ್ಮ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾದ ಶ್ರೀಮತಿ ಸೌಮ್ಯ ವಿಜಯ್ ಇವರು ಸಹಕಾರಿ ಶಾಲು ಹಾಗೂ ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇಂದಿನ ಈ ನಮ್ಮ ಕಾರ್ಯಕ್ರಮದಲ್ಲಿ ಹಿರಿಯರು, ನಮಗೆ ಮಾರ್ಗದರ್ಶಕರು, ಉಭಯ ಜಿಲ್ಲೆಯ ಜನಜಾಗೃತಿ ವೇದಿಕೆಯ ಸ್ಥಾಪಕ ಅಧ್ಯಕ್ಷರು, ಹಾಗೆ ನಮಗೆ ಬಂಧುಗಳು ಕೂಡ. ಯಾಕಂತ ಹೇಳಿದ್ರೆ ವಸಂತ್ ಸಾಲಿಯನ್ರು ಅಂತ ಹೇಳಿದ ಕೂಡಲೇ ಜನರು ಎಲ್ಲರೂ ಕೂಡ ಅವರನ್ನು ಮೆಚ್ಚುವಂಥದ್ದೇ. ನಿನ್ನೆ ನಮ್ಮ ಇಲ್ಲಿ ಪೂಜೆ ಪ್ರಾರಂಭವಾಗುವಾಗಲೇ ಅವರು ಬಂದು ನಮ್ಮನ್ನು ಹರಿಸಿದ್ದಾರೆ. ತದನಂತರ ನಮ್ಮ ಲಾಕರ್ ಪೂಜೆ ಆಗುವಾಗ ಆ ಸಂದರ್ಭದಲ್ಲೂ ಬಂದು ಕೂಡ ಪ್ರಥಮತ ಅದರಲ್ಲಿ ಒಂದು ಠೇವಣಿಯ ಹಣವನ್ನು ಇಡುವುದರ ಮೂಲಕ ಅವರ ಅಮೃತ ಹಸ್ತದಿಂದ ನಮ್ಮ ಬ್ಯಾಂಕಿನ ಅಧಿಕೃತ ಚಾಲನೆ ನಿನ್ನೆಯೇ ಅವರು ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ನಾನು ತುಂಬ ಹೆಮ್ಮೆ ಪಡ್ತೇನೆ. ಅಂತ ಹಿರಿಯರ ಕೈಯಿಂದ ಒಂದು ದೀಪ ಪ್ರಜ್ವಲನೆ ಮಾಡೋದ್ರ ಮೂಲಕ ನಾವು ಇಂದು ಈ ನಮ್ಮ ಶಾಖೆಯ ಉದ್ಘಾಟನೆ ನೆರವೇರಿಸಿದ್ದೇವೆ. ಶ್ರೀ ಕೆ ವಸಂತ್ ಸಾಲಿಯನ್ ಇವರನ್ನು ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ನಮ್ಮ ಸಂಘದ ನಿರ್ದೇಶಕರಾದ ಜಿ ಪರಮೇಶ್ವರ್ ಪೂಜಾರಿ ಇವರು ಸಹಕಾರಿ ಶಾಲು ಹಾಗೂ ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ವೈದ್ಯರು ಅಂತ ಹೇಳಿದಾಗ ನಾವು ಇಂದು ಕಾಣುವಂಥದ್ದು ದೇವರು. ಯಾಕಂತ ಹೇಳಿದ್ರೆ ನಾವು ಕೊರೋನಾ ಸಂದರ್ಭದಲ್ಲಿ ನೆನೆಸ್ಕೊಂಡಿದ್ದೇವೆ. ವೈದ್ಯರು ಪ್ರತಿಯೊಬ್ಬರಿಗೂ ಆವಾಗ ದೇವರಂತಲೇ ಕಂಡುಕೊಂಡವರು.
ಹಳದಂಗಡಿಯಲ್ಲಿ ಅವರನ್ನು ದೇವರಂತಲೇ ಪೂಜಿಸುವಂಥವ್ರು ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಡಾಕ್ಟರ್ ಎನ್ ತುಳುಪುಲೆ ಅವರು ಅಷ್ಟೊಂದು ಪ್ರಖ್ಯಾತರು. ಯಾಕಂದರೆ ಜನರಿಗೆ ಅವರು ಕೈಯಲ್ಲಿ ದುಡ್ಡಿಲ್ಲ ಎಂದಾಗಲೂ ಕೂಡ ಯಾವುದೇ ದುಡ್ಡಿಗೋಸ್ಕರ ಸೇವೆ ನೀಡಿದವರಲ್ಲ, ಜನಾನುರಾಗಿ ವೈದ್ಯರಾಗಿ ಇಲ್ಲಿ ಪ್ರತಿಷ್ಠರಾಗಿರೋ ಡಾಕ್ಟರ್ ಎನ್ ತುಳುಪುಲೆಯವರು. ಇದು ನಮ್ಮ ಭದ್ರತಾ ಕೋಶವನ್ನು ಈಗಾಗಲೇ ಅಧಿಕೃತವಾಗಿ ಉದ್ಘಾಟನೆ ಮಾಡಿದಂತಹ ಡಾಕ್ಟರ್ ಎನ್ ತುಳುಪುಲೆಯವರು ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ನಮ್ಮ ಸಂಘದ ನಿರ್ದೇಶಕರಾದ ಶ್ರೀಯುತ ಆನಂದ್ ಎಸ್ ಕೊಂಡಾಣ ಇವರು ಸಹಕಾರಿ ಶಾಲು ಹಾಗೂ ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಸಹಕಾರ ಕ್ಷೇತ್ರದಲ್ಲಿ ನಾವು ಒಬ್ಬರಿಗೊಬ್ಬರು ಸಹೋದರರೇ. ಇಂದು ಆತ್ಮಶಕ್ತಿ ಸಹಕಾರಿ ಸಂಘ ಇಲ್ಲಿ ತನ್ನ ಶಾಖೆಯನ್ನು ತೆರೆಯುತ್ತದೆ ಅಂತ ಹೇಳುವಾಗ ಸಹಕಾರ ಸಪ್ತಾಹ ಸಂದರ್ಭದಲ್ಲಿ ಬಂದಾಗ ಇಲ್ಲಿನ ಸ್ಥಳೀಯ ಹಳದಂಗಡಿ ಪ್ರಾಥಮಿಕ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಿಗೆ ತಿಳಿಸಿದಾಗ ಅವರು ನಾನು ನಿಮ್ಮೊಂದಿಗಿದ್ದೇನೆ, ಒಳ್ಳೆಯ ಒಂದು ಬ್ಯಾಂಕ್ ನಮ್ಮ ಒಂದು ಹಳದಂಗಡಿ ಬರ್ತಾ ಇದೆ ಅಂತ ನನ್ನನ್ನು ಆವತ್ತು ಹರಿಸಿದವರು ಶಿವಭಟ್ ಇವರು. ಅವರು ಅನ್ಯ ಕಾರ್ಯನಿಮಿತ್ತ ಕಾರ್ಯಕ್ರಮದಲ್ಲಿ ಇಂದು ಬರಲಿಕ್ಕಾಗಲಿದ್ದು ನಮ್ಮನ್ನು ಶುಭ ಹಾರೈಸಿದ್ದಾರೆ. ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಇಲ್ಲಿನ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರು ಗಣೇಶ್ ದೇವಾಡಿಗರು. ಒಂದು ಜನರೊಂದಿಗೆ ಸಾಮಾನ್ಯ ವ್ಯಕ್ತಿಯಾಗಿ ಬೆರೆತು ನಮ್ಮ ಈ ಸಹಕಾರ ಸಂಘದ ಇಂದು ಗಣಕೀಕೃತ ಸೇವೆಯನ್ನು ಉದ್ಘಾಟನೆ ಮಾಡಿದವರು ಗಣೇಶ್ ದೇವಾಡಿಗ ಇವರು. ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಸೀತಾರಾಮ್ ಎನ್ ಇವರು ಸಹಕಾರಿ ಶಾಲು ಹಾಗೂ ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ನಾವು ಯಾವುದೇ ಕೆಲಸ ಪ್ರಾರಂಭ ಮಾಡಬೇಕಾದ್ರೆ ಮಹಾಗಣಪತಿ ದೇವರನ್ನು ಪ್ರಾರಂಭದಲ್ಲೇ ಸ್ತುತಿಸಿ ಪ್ರಾರಂಭಿಸುತ್ತೇವೆ. ಮಹಾಗಣಪತಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಗಿ ಸ್ಥಳೀಯರಿಗೆ ಹಲವಾರು ಸಾಮಾಜಿಕ ಕಾರ್ಯದಲ್ಲಿ ತೊಡಗಿಸಿಕೊಂಡು ಅವರು ಎಷ್ಟೇ ಇವತ್ತು ತುಂಬ ಬ್ಯುಸಿ ಇದ್ದರೂ ಕೂಡ ನಮ್ಮೊಂದಿಗೆ ಸೇರಿಕೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಉಪಸ್ಥಿತಿರುವವರು ಶ್ರೀ ಗಂಗಾಧರ್ ಮಿತ್ತಮಾರ್ ಇವರು. ಇವರನ್ನು ಕೂಡ ನಮ್ಮ ಎಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ನಮ್ಮ ಸಂಘದ ನಿರ್ದೇಶಕರಾದ ಶ್ರೀಯುತ ರಮನಾಥ್ ಸನಿಲ್ ಅವರು ಈಗಾಗಲೇ ಬಂದು ಇನ್ನೊಮ್ಮೆ ಬಂದು ಸೇರ್ತೇನೆ ಹೇಳಿದ್ದಾರೆ, ಬಂದು ಹೋಗಿದ್ದಾರೆ. ಅವರನ್ನು ಕೂಡ ಅವರ ಅನುಪಸ್ಥಿತಿ ಸ್ವಾಗತಿಸ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿರುವವರು ಸದಾನಂದ ಪೂಜಾರಿ ಇಂಗಿಲಬೈಲಿಯವರು, ಹಳದಂಗಡಿ ಪ್ರಾಥಮಿಕ ಪತ್ತಿನ ಸಹಕಾರಿ ಸಂಘದ ಉಪಾಧ್ಯಕ್ಷರು. ನನಗೆ ಇಲ್ಲಿ ಹಳದಂಗಡಿಯ ಪ್ರತಿಯೊಂದು ಮೂಲೆಯಲ್ಲಿ ಕೂಡ ನಮಗೆ ಹೋಗಬೇಕಾದ್ರೆ ನಮ್ಮ ಸಿಬ್ಬಂದಿಗಳಿಗೆ ಸಂಪೂರ್ಣ ಪ್ರೋತ್ಸಾಹ ನೀಡಿದವರು ಸದಾನಂದ ಪೂಜಾರಿ ಇಂಗಿಲಬೈಲಿಯವರು. ಅವರನ್ನು ನಾನು ಈ ಸಂದರ್ಭದಲ್ಲಿ ನೆನೆಸಿಕೊಳ್ಳಬೇಕು. ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ನಮ್ಮ ಸಂಘದ ನಿರ್ದೇಶಕರಾದ ಶ್ರೀಯುತ ರಮನಾಥ್ ಸನಿಲ್ ಇವರು ಸಹಕಾರಿ ಶಾಲು ಹಾಗೂ ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇಲ್ಲಿಯ ಸ್ಥಳೀಯರಾಗಿ ನಮ್ಮ ಒಂದು ಶಾಖೆಯ ಪ್ರಾರಂಭ ಮಾಡಬೇಕಾದ್ರೆ ಯಾವ ರೀತಿಯ ವ್ಯವಸ್ಥೆಗಳು ಬೇಕು ಎನ್ನುವಾಗ ನನಗೆ ನಿರಂತರವಾಗಿ ಮಾರ್ಗದರ್ಶನ ನೀಡಿದವರು ಸುಧೀರ್ ಆರ್ ಸುವರ್ಣ ಇವರು. ಸಾಮಾಜಿಕ ನ್ಯಾಯ ಸಮಿತಿ ತಾಲೂಕು ಪಂಚಾಯತ್ ಬೆಳ್ತಂಗಡಿ ಇದರ ನಿಕಟಪೂರ್ವ ಅಧ್ಯಕ್ಷರಾಗಿ ನನ್ನೊಂದಿಗೆ ನಿರಂತರವಾಗಿ ಎಲ್ಲ ಕಡೆ ಹೋಗುವಾಗ ನನ್ನೊಂದಿಗೆ ಬೆರೆತು ಅವರೊಬ್ಬ ನಮ್ಮವರೇ ಆಗಿ ಸಹಕರಿಸಿದವರು ಸುಧೀರ್ ಆರ್ ಸುವರ್ಣ ಇವರು. ಅವರನ್ನು ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ನಮ್ಮ ಸಂಘದ ನಿರ್ದೇಶಕರಾದ ಶ್ರೀಯುತ ಗೋಪಾಲ್ ಎಂ ಇವರು ಸಹಕಾರಿ ಶಾಲು ಹಾಗೂ ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಈ ಒಂದು ನಮ್ಮ ಶಾಖೆಯಲ್ಲಿ ತೆರೀಬೇಕಾದ್ರೆ ಒಂದು 2 ತಿಂಗಳ ಹಿಂದೆ ಇಲ್ಲಿ ಬಂದು ಎಲ್ಲ ಸ್ಥಳ ಪರಿಶೀಲನೆ ನಡೆದಾಗ ನನಗೆ ಉತ್ತಮವಾದ ಜಾಗ ಕಂಡದ್ದು ಈ ಒಂದು
ಕುದ್ಯಾಡಿಗುತ್ತು ಕಟ್ಟಡ. ಇದರಲ್ಲಿ ಎಲ್ಲ ಮುಂದಿನ ಭಾಗದ ಶಾಪ್ಗಳು ತುಂಬಿದ್ರೂ ಕೂಡ ನಮಗೋಸ್ಕರ ಒಂದು ಅಂಗಡಿಯ ಕೋಣೆಯನ್ನು ತಯಾರು ಮಾಡಿ ಕೂಡಲೇ ವ್ಯವಸ್ಥೆ ಮಾಡಿಕೊಟ್ಟವರು ಕುದ್ಯಾಡಿಗುತ್ತಿನ ವಿಶ್ವನಾಥ್ ಪೂಜಾರಿಯವರು. ಈ ಸಂದರ್ಭದಲ್ಲಿ ನಾನು ಅವರಿಗೆ ತುಂಬ ಚಿರಋಣಿ. ಯಾಕೆಂತ ಹೇಳಿದ್ರೆ ಅತಿ ಕನಿಷ್ಠ ಬಾಡಿಗೆಯೊಂದಿಗೆ ಈ ಒಂದು ಕಟ್ಟಡದಲ್ಲಿ ನಮಗೆ ಸ್ಥಳಾವಕಾಶ ಮಾಡಿಕೊಟ್ಟಂಥ ಶ್ರೀ ವಿಶ್ವನಾಥ್ ಪೂಜಾರಿ ಅವರು ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದೇನೆ. ಇವರಿಗೆ ನಮ್ಮ ಸಂಘದ ಎಜಿಎಂ ಆದ ಶ್ರೀಯುತ ವಿಶ್ವನಾಥ್ ಇವರು ಸಹಕಾರಿ ಶಾಲು ಹಾಗೂ ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ನಾನು ಕ್ಷಮೆ ಕೇಳುತ್ತಾ ಇಂದಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಸಮಾಜದವರೇ ಬ್ರಹ್ಮಶ್ರೀ ನಾರಾಯಣಗುರು ಸೇವಾ ಸಂಘ ಹಳದಂಗಡಿಯ ಅಧ್ಯಕ್ಷರು, ನನಗೆ ನಿನ್ನೆ ಕೂಡ ಭೇಟಿಯಾದಾಗ ಒಳ್ಳೆಯ ಮಾರ್ಗದರ್ಶನ ನೀಡಿದವರು ಕೋಡಂಗಿ ಸಂಜೀವ ಪೂಜಾರಿ ಅವರು. ಸ್ಥಳೀಯರಾಗಿ ಜನಾನುರಾಗಿಯಾಗಿ ಒಂದು ಸಂಘವನ್ನು ಒಳ್ಳೆಯ ರೀತಿ ನಡೆಸಿಕೊಂಡು ಬಂದಂಥ ಸಂಜೀವ ಪೂಜಾರಿ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದೇನೆ. ಇವರಿಗೆ ನಮ್ಮ ಸಂಘದ ಮಾನವ ಸಂಪನ್ಮೂಲ ಅಧಿಕಾರಿಯಾದ ಶ್ರೀಮತಿ ದೀಪಿಕಾ ಇವರು ಸಹಕಾರಿ ಶಾಲು ಹಾಗೂ ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇಂದಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಸಹಕಾರ ಸಂಘದ ಉಪಾಧ್ಯಕ್ಷರಾದ ನೇಮಿರಾಜ್ ಪಿ ಅವರು ವೇದಿಕೆಯಲ್ಲಿ ಉಪಸ್ಥಿತ, ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದೇನೆ. ಇವರಿಗೆ ನಮ್ಮ ಸಂಘದ ಸದಸ್ಯರಾದ ಜಯರಾಮ್ ಕಾರಂದೂರು ಇವರು ಸಹಕಾರಿ ಶಾಲ್ ಹಾಗೂ ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇಂದಿನ ಈ ಕಾರ್ಯಕ್ರಮದಲ್ಲಿ ಸ್ಥಳೀಯ ಸಹಕಾರ ಸಂಘಗಳ ನಿರ್ದೇಶಕರುಗಳು ಸಂತೋಷ್ ಅವರಿದ್ದಾರೆ, ಹಾಗೆ ನಿತ್ಯಾನಂದ ನಾವೂರವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿದ್ದಾರೆ. ಹಾಗೆ ಎಲ್ಲರನ್ನು ಕೂಡ ನಾನು ಒಂದೇ ಮಾತಿನಲ್ಲಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ, ಮಾಧ್ಯಮ ಮಿತ್ರರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ, ಎಲ್ಲರಿಗೂ ಒಂದೇ ಮಾತಿನಲ್ಲಿ ಸ್ವಾಗತವನ್ನು ಕೋರಿ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತೇನೆ. ನಮ್ಮೆಲ್ಲರನ್ನು ಸ್ವಾಗತಿಸಿದ ನಮ್ಮ ಸಂಘದ ಸಹಕಾರತ್ನ ಪುರಸ್ಕೃತ ಶ್ರೀಯುತ ಚಿತ್ತರಂಜನ್ ಬೋಳಾರ್ ಇವರನ್ನು ನಮ್ಮ ಸಂಘದ ನ್ಯಾಯವಾದಿಯಾದಂತಹ ಶ್ರೀ ಅನಿಲ್ ಇವರು ಸಹಕಾರಿ ಶಾಲು ಹಾಗೂ ಅಂಚನೆ ನಮ್ಮನ ದೇವೇರು ಮುಲ್ತ ಸೋಮನಾಥೇಶ್ವರಿ ಅಮ್ಮ
ಮಹಾಗಣಪತಿ ದೇವರಿಗೆಲ್ಲ ಮನಸಾರ ವಂದಿಸೋದು ನಮ್ಮನ ಗುರುಕುಲಾಯನ ನಾರಾಯಣ ಗುರು ಸ್ವಾಮಿಗಳಿಗೆಲ್ಲ ವಂದಿಸ ಒಂದು ಇನಿ ಒಂದೊಂಜಿ ಸಾಧನದ ಆತ್ಮಶಕ್ತಿ ಎಂದು ಪನ್ಪುನ ಸಹಕಾರಿ ಸೊಸೈಟಿ ಬ್ಯಾಂಕ್ನ ಮುಲ್ಪ ಇನ್ನು ಉದ್ಘಾಟನೆ ಮಲ್ಪರ ಪ್ರಾಸ ಕೆಲವು ತಿಂಗಳು ತುಂಬ ಆಲೋಚನೆ ಮಲ್ತ ಪ್ರಕಾರ ಇನ್ನು ಮೂಲು ಉದ್ಘಾಟನೆ ಮಲ್ದೇರು ಐಟ್ ಯಶಸ್ವಿ ಕಾರ್ಯಕ್ರಮವನ್ನು ಈತ ಉದ್ಘಾಟನೆ ಮಲ್ತದೆ ನನ್ನ ಪೂರ ಉದ್ಘಾಟನೆ ಮಲ್ತದೆ ಪೊರ್ಲುಡು ಇತ್ತೊಂಜಿ ಕಾರ್ಯಕ್ರಮವನ್ನು ಉದ್ದೇಶಿಸಿದ ಪಾತ್ರ ಅವಕಾಶ ಮಲ್ತುಕೊಡ್ತಾರೆ ಉದ್ಘಾಟನೆಯ ಪ್ರಾಸ ನಮ್ಮನ ಪ್ರಾಸ ನೆಟ್ಟಿ ತಿಳ್ಕೊನೆ ನಮ್ಮನ ನೆಚ್ಚಿನ ಶಾಸಕರು ಭಾಗವಹಿಸೋಡಿತ್ತು ಅನಿವಾರ್ಯ ಕಾರ್ಯಕ್ರಮ ತುರ್ತು ಬ್ಯಾಂಗ್ಳೂರಿಗೂ ಪೋಯಿ ನಡೆದಾದ ನೆತ್ತ ಉದ್ಘಾಟನಾ ಕಾರ್ಯಕ್ರಮದ ಉದ್ಘಾಟನೆ ಏನು ಭಾರಿ ಸಂತೋಷಡು ಮಲ್ದೆ ಅನ್ಪರ ಸಂತೋಷ ಆಪಣು ಅಂಚನೆ ಇತ್ತ ಭಾರಿ ಪೊರ್ಲುಡು ನಮ್ಮನ ಡಾಕ್ಟ್ರ್ ಮುಲ್ಪದ ತುಳ್ಪುಳೇರು ನಮ್ಮನ ಒವ್ವೇ ಒಂಜಿ ಕಾರ್ಯಕ್ರಮ ಇಪ್ಪಾಡು ಐಟ್ ಭಾಗವಹಿಸ ಅಂದೆ ಆರು ಇಪ್ಪುರಲಜ್ಜಿ ಆರೆ ಸ್ವಾಗತ ಮಲ್ಪಣಗಾನೆ ಬಾರಿ ಪೊರ್ಲುಡು ಪಂಡೇರಾರು ಏನು ದುಂಬುರ್ದೆ ಮೆಚ್ಚೊಂದು ಇತ್ತನೆ ಡಾಕ್ಟರ್ ತುಳ್ಪುಳೆ ಕುಡುಗ ಇದ್ದಾನೆ ಐಟು ದೊಡ್ಡ ಹತ್ತರಜ್ಜಿ ಈ ಏರಿಯಾಗ ಪ್ರತಿ ಬ್ರಹ್ಮಕಲಶ ಇಪ್ಪಡು ಯುವಕ ಮಂಡಲದ ಇಪ್ಪಡು ಅತ್ತನ ಎಂಕಲ್ನ ಯುವಕ ಮಂಡಲಕ್ಕೆ ಭಾರಿ ಬೆಳಂಜಾಗ ಸಹಾಯ ಮಲ್ತನ ಸನ್ಮಾನ್ಯ ತುಳ್ಪುಳೇರಿಗೆ ಏನು ಮನಸಾರ ವಂದಿಸ ಒಂದು ನಮ್ಮನ ಕುಡಂಜೆ ಸಂಜೀವ ಪೂಜಾರರು ಕೂಡ ಅಂಚನೆ ಭಾರಿ ಕೊಡುಗ ಇದ್ದಾನೆ ಮಾತ್ರತ್ತು ಆರು ಸೋತುದು ಅಂತ ತಾಪತ್ರ ಉಂಡು ಇತ್ತನೇ ನಿತ್ತಿಲೆಕ್ಕ ಪಡೆದು ಸೋತಿದ್ರು ಅಂಚಿತನ ಕುಡಂಗೆ ಸಂಜೀವಣ್ಣೆಲ್ಲ ಉಳ್ಳೇರು ಬುಕ್ಕ ಚಿದಾನಂದ ಪೂಜಾರರು ಉಣಿಗ್ಲ ಇಲ್ಲ ಆರು ಲಂಚನೆ ಇಡೀ ಒಂಜಿ ಗಿರಿಗಿಟ್ಟದಲ್ಲಿಗೆ ತಿರ್ಗೊಂಡು ಈ ಪ್ರದೇಶಗಳು ತಿರ್ಗೊಂಡು ಇತ್ತದು ಪೊರ್ಲುದ ವ್ಯವಸ್ಥೆನ ಮಲ್ತದ ನಿಪ್ಪುನ ನಮ್ಮನ ಸದಾನಂದ ಪೂಜಾರ ಸುಧೀರ್ ಸುವರ್ಣರು ರಡ್ಡಿ ಸರ್ತಿ ತಾಲೂಕು ಪಂಚಾಯತ್ ಸದಸ್ಯರು ಅದು ಜವಣಿ ಎಡ್ಡ ಬೇಲೆ ಮಲ್ತೊಂದು ಈತನ ಸುಧೀರ್ ಸುವರ್ಣರ ವಿಶ್ವನಾಥ ಪೂಜಾರ ಕಟ್ಟಡದ ಮಾಲೀಕರು ಆರ್ಲ ಅಂಚನೆ ಅವು ಎರಡಲ ಕೊಲ್ಪಂದ ಎಡ್ಡ ರೀತಿಡು ನಡತೊಂದಿತ್ತನ ನಮ್ಮನ ಸುಧೀರ್ ಸುವರ್ಣರು ನೆತ ವ್ಯವಸ್ಥೆಯನ್ನು ಮಲ್ಪರ ನಮ್ಮನ ಆತ್ಮಶಕ್ತಿದ ವ್ಯವಸ್ಥಾಪನೆ ಸಹಕಾರಿ ರತ್ನ ಚಿತ್ತರಂಜನ್ ಬೋಳರ್ ಎಂಕ ಮಂಗಳೂರುಲ ಅಪಗ ತಿಕ್ಕೊಂದಿತ್ತೇರು ಅಪಗ ತಿಕ್ಕೊಂದಿಪ್ಪನಾಗ ಆಕಲೊಂಜಿ ಮಲ್ಲ ಸಾಧನೆ ಬಣ್ಣಗ ಮಂಗಳೂರು ಒಂಜಿ ಮೆಡಿಕಲ್ ಕಾಲೇಜ್ ಮಲ್ಪಡು ಅನ್ಪನ ಒಂಜಿ ಪ್ರಯತ್ನನು ಅಪಕಡ್ದುಕ ಮಲ್ತೊಂದಿತ್ತೇರು ಅವು ಪಿರಪುರ್ನ ಏರಿಡ್ದು ಮನಗ ಎಂಕಲೇರ್ದೆ ಅಂತ ಪಿರ ಬೂರ್ದು ಇತನೆಟ್ಲ ಅವು ಹೊರಿದಿನ ನಾನು ಎಂಚ ಮುಂದುವರ್ಸ ಏನೇನು ಆಗಲೇ ಆಲೋಚನೆ ಮಲ್ತಬೇರೆ ಎಂಕಲ ಸಹಕಾರ ಉಂಡು ಒಂದು ಪಂಡೊಂದು ಬೊಕ್ಕ ನಮ್ಮನ ಉಪಾಧ್ಯಕ್ಷರು ನೇಮರಾಜ್ಯರು ಬೆಳ್ತಂಗಡ್ದಾರೆ ಸೌಮ್ಯ ವಿಜಯ್ ಕಾವ್ಯ ಶ್ರೀ ಅನಿಲ್ ಯು ಬೇರೆ ಬುಕ್ಕ ಮಾತಾ ವೇದಿಕೆ ಇತ್ತನ ಗಣ್ಯರ ನಕಲ ಸಭಿಕರ ನಕಲ ಇನ್ನಿತ ಒಂಜಿ ವ್ಯವಸ್ಥೆದ ಒಂದು ಈ ರೀತಿದ ನಮ್ಮನ ನೆಟ್ ಕಾರ್ಯಕ್ರಮಗಳು ನಡತೊಂದು ಇಪ್ಪನ ಒಂಜಿ ವ್ಯವಸ್ಥೆ ಗಣ್ಯ ವ್ಯಕ್ತಿಗಳು ಬಂಗಾರದಲ್ಲಿ ಒಂಜಿ ನರಮಲ್ಲು ಎನ್ನ ಕಡದ ತೋಜಿಬಾರ ನಿಖಿಲ್ನ ಈ ನೆಕ್ ಆತ್ಮಶಕ್ತಿ ನಾವು ಈ ಸಹಕಾರಿ ಸೊಸೈಟಿಗೆ ನಿಖಿಲ್ನ ಸಂಪೂರ್ಣ ಸಹಕಾರ ಉಂಡು ನಂಬುದೆ ದಯಬನ್ನಗ ಮೂಲೊಂಜಿ DCC ಬ್ಯಾಂಕ್ ಉಂಡು ನಮ್ಮನವೇ ಕೋಪರೇಟಿವ್ ಬ್ಯಾಂಕ್ ಉಂಡು ಅವಳ ನಮ್ಮನವೇ ಎಡ್ಡೆ ರೀತಿ ನಡಪುನು ಆಯ್ತಾ ಒಟ್ಟಿಗೂ ಈ ಒಂಜಿ ಸೊಸೈಟಿ ಪೊರ್ಲುಡು ನಡಪರ ನಮ್ಮಲ ಕಾರಣೀಭೂತರ ಆತ ಪನರ ಸಂತೋಷ ಪಡೆದು ಈ ಒಂಜಿ ಸಂಸ್ಥೆ
ಉತ್ತರೋತ್ತರ ಅಭಿವೃದ್ಧಿ ಆದ ಚಿತ್ತರಂಜನರ ಬೇಲೆ ಅಂತ ಬಂದಾಗ ಅವು ಅಪಾರ ಆರು ಎಂಚಿನ ಅಕಲ್ನ ಉದ್ದೇಶವನ್ನು ಪಂಡರು ಆ ಉದ್ದೇಶದ್ದು ಭಾರಿ ಮಿತ್ತಿಗೆ ಅಕಲ್ ಆ ಸೊಸೈಟಿನ ಕೊನೋ ಒಂದು ಆಯ್ತಾ ಸಹಾಯನು ಕೂಡ ನಂಗೆ ಕೊರ್ಪುನ ಬೇಲೆನು ದುಂಬೆ ಮಲ್ತೊಂದಿತ್ತು ನಡೆದಾದ ನಾಲ್ಕು ಲೆಪ್ಪೆ ಕೂಡಲೇ ಏನ ಬತ್ತದ ಉದ್ಘಾಟನೆಗೆ ಸೇರಿ ಬುಕ್ಕನೆಟ್ಟು ಬರಂದ ಇತ್ತು ನಾಲ್ಕು ರಸೂಲು ಮುಲ್ಪದ ಚಪ್ ಅಲ್ತ ವೇಣೂರ್ದ ನೆಟ್ ದೇವಸ್ಥಾನ ಹಿಡಿತು ನಡೆದು ಬರಂದನ್ನೇ ಹೊರತು ಬೇತೆ ಉಂದತ್ತು ಅಂಚನೆ ಹೊಸದ್ ಬಂಗೇರಿಗಿನಿ ಅರ್ನ ಕೆ ಜಿ ಬಂಗೇರು ಅರ್ನ ಪಲ್ಯನ ಸೂತಾಗ ಬೂದಿಯ ಪೈತ ನಡೆದು ಬತ್ತಿಗೇರು ಎಂಕ ಗೊತ್ತಿದ್ದಾನೆ ವಿಚಾರೋಡು ಅಂಚ ಮಾತೆರ್ಲ ನೆನ್ನ ಪೊರ್ಲುಡು ನಡಪುಳ ಒಂದು ನಮ್ಮನ ಅಕ್ಕನಕ್ಕಲ ಅಪ್ಪನಕ್ಕಲ ತಂಗಡ್ನಕ್ಕಲ ಈಗಲು ಮಾತಾಡಲ್ಲ ಪೊರ್ಲುಡು ನಡಪಲೆ ದಯ ಬನ್ನಾಗ ಬ್ಯಾಂಕದ ಬನ್ನಾಗ ಎಂಚ ಬಣ್ಣ ಅಲ್ಲೇ ಅಂಚ ಕೂಲಿ ಬಿಡೋರು ಅಂಚ ಕೂಲಿ ಬಿಡ್ಜಿಂಡ ಬ್ಯಾಂಕ್ ಕೋಆಪರೇಟಿವ್ ಮತ್ತು ನಡಪುಜಿ ಅಂಚ ಎಡ್ಡೆ ಪೊರ್ಲುದ ಮೂನೆಡೆ ನಿಖಿಲ ವ್ಯವಸ್ಥೆಯನ್ನು ಪೊರ್ಲು ಮಲ್ತೊಂದು ಬರಂಡ ಯಶಸ್ವಿ ಆತ್ಮಶಕ್ತಿ ನಡಪುಡು ಒಂದು ಪಂಡದೆ ನಾನು ಉದ್ಘಾಟನೆಗೆ ಲೆತ್ತನ ನಿಖಲೆ ಮಾತಾರಿಗಳ ವಂದಿಸದು ನೆತ್ತ ಒಂದು ವ್ಯವಸ್ಥೆಗೆ ನಮ್ಮನ ಪತ್ರಿಕೋದ್ಯಮದಕ್ಕೆಲ್ಲ ಉಳ್ಳೇರು ಐನು ಅಪಾರ ಪ್ರಚಾರ ಮಲ್ತದೆ ಅಲ್ಲೇ ಇತ್ತೆಲ್ಲ 2 ಜನ ಬತ್ತರು ನಿಖಲೆಗೆಲ್ಲ ವಂದಿಸದು ಎನ್ನ ರಟ್ಟು ಪಾತಾರೆ ಸರ್ ಕುದ್ಯಾಡಿ ಗರುಡಿಯ ವ್ಯವಸ್ಥಾಪನಾ ಸದಸ್ಯರಾದ ಶ್ರೀಯುತ ಸದಾನಂದ ಬಾಕೆರಡ್ಕ ಇವರು ಈ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ ಸಂಘದ ಅಧ್ಯಕ್ಷರಾದಂತಹ ಶ್ರೀಯುತ ಚಿತ್ತರಂಜನ್ ಬೋಳಾರ್ ಇವರು ಹೂ ನೀಡಿ ಸ್ವಾಗತಿಸಬೇಕಾಗಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಒಂಜಿ ಎಡ್ಡೆ ಸಂಸ್ಥೆಯನ್ನು ಪಂಡ ಏನು ಇಷ್ಟಪಡಪೆ ದಯಬಂಡ ಆತ್ಮಶಕ್ತಿ ವಿವಿಧೇಶ ಸಹಕಾರಿ ಸಂಘ ಭಾರತ ದೇಶನೇ ನಮ್ಮ ಅಭಿವೃದ್ಧಿ ಆಪುನಂಚಿನಂತ ಒಂಜಿ ಸಂದರ್ಭಡ್ ಮಸ್ತ್ ಖುಷಿ ದಾದ ಬಂಡ ಅಳದಂಗಡಿ ಕ್ಷೇತ್ರದ ಇಂಜಿತನ ಒಂಜಿ ಮಲಮಲ್ಲ ಸಂಘ ಸಂಸ್ಥೆಗಳು ಓಪನ್ ಒಂದುಂಡು ದಯಬಂಡ ಯಾನು ಈ ಒಂಜಿ ವರ್ಷಡೆ ಮೂಜಿ ಸಂಘ ಸಹಕಾರಿ ವಿವಿಧೋದ್ದೇಶ ಸಹಕಾರಿ ಸಂಘಗಳು ಉದ್ಘಾಟನೆ ಆದ ಕೆಲಸ ಕಾರ್ಯ ನಿರ್ವಹಿತೊಂದುಲ್ಲ ಅಂಚಿತನ ಒಂಜಿ ಪೈಪೋಟಿ ಈ ಕಾಲಡ್ಲ ನಮಕ್ ನಮ್ಮನ ಕಾರ್ದ ಮುಟ್ಟಗೆ ಇಂಚಿತನ ಒಂಜಿ ಸಹಕಾರಿ ಸಂಸ್ಥೆಗಳು ಬತ್ತದ ಬೇಲೆ ಮನ್ಪೇರು ನಮಕ್ ಸಹಕಾರ ಕೊರ್ಪಿರಿಂದ ನನಗೆ ನಮಕ್ ಮಸ್ತ್ ಖುಷಿತ ವಿಷಯ ಎಡ್ಡೆ ಅವಡ ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘ ಉತ್ತರೋತ್ತರ ಅಭಿವೃದ್ಧಿ ಅವಡಂದು ಪಡೆದಕ್ಕೆ ಏನೊಂದಿಲ್ಲ ಬ್ಯಾಂಕ್ದ ಖಾಲಿ ವ್ಯವಹಾರ ತಂದೆ ಅಕ್ಲನ ಉದ್ದೇಶ ಅವೇ ಸಾಮಾಜಿಕ ಕಾರ್ಯಡ್ಲ ಉದ್ದೇಶ ಉಂಡು ಪಂಪನಕೆಂಡೆ ಅಂದೇ ಉಂದುಲ ಅಭಿವೃದ್ಧಿ ಅವಡೊಂದು ಪನ್ನೊಂದಕ್ಕೆ ಏನೊಂದಿಲ್ಲ ದಾದ ಬಂಡ ಖಾಲಿ ಬ್ಯಾಂಕ್ ವ್ಯವಸ್ಥೆ ಜನಕ್ಲೆಗೆ ಎಂಚ ಒಂಜಿ ಸಾಲ ತಿಕ್ಕುಂಡ ಒಂಜಿ ನಿಮಿಷ ಸಾಲ ಬನ್ಪೇರ ಅತ್ತ ಇಂಚ ಬೇತೆ ಓಯ್ಕ ಸಾಲ ತಿಕ್ಕುಂಡ ಅವು ಅತ್ತಂದೆ ಜನಕ್ಲಿಗ್ಲ ಬೇತೆಗ ಸಹಕಾರಿ ಇಂದೆಟ್ಲ ಸಹಾಯ ಮನ್ಪೇರಿಂದ ಪನ್ಪುನಕೇಂಡೆ ಅವೊಂಜಿ ಉತ್ತರೋತ್ತರ ಅವಲ ಅಭಿವೃದ್ಧಿ ಅವಡನ್ ಪನ್ನೊಂದುಲ್ಲೆ ಏನನ ಈ ಸಂಸ್ಥೆಗೆ ಒಂಜಿ ಲೆತ್ತದ 2 ಪಾತೆರ ಅವಕಾಶ ಕೊರ್ನೇಕ್ ಉದ್ಘಾಟನೆ ಮನ್ಪರ ಅವಕಾಶ ಕೊರ್ನೇಕ ನಿಗ್ಲೆಗ್ಲ ಹೃತ್ಪೂರ್ವಕ ಧನ್ಯವಾದವನ್ನು ಸಲ್ಲಿಸೋ ಒಂದುಲೆ ಬೇತ ದಾದಲ್ಲ ಪಾತೆರಂದ ದಯಬಂಡ ಬರ್ರಾಗ ಅವಕಾಶ ಕೊಡ್ತೀನಿ ನಿಗ್ಲಿ ಹೃತ್ಪೂರ್ವಕ ಧನ್ಯವಾದ ಪನ್ನೊಂದು ಈ ಸಂಸ್ಥೆ ಮಿತ್ತಿಗ್ಲ ನನ್ನಲ್ಲ ಅಭಿವೃದ್ಧಿ ಅವಡು ಪನ್ನೊಂದು ಎನ್ನ 2 ಪಾತೆರ ಮುಗಿಸವೆ. ಉದ್ಘಾಟನೆಯನ್ನು ಮಾಡಿದಂತಹ ಶ್ರೀ ಕ್ಲಿನಿಕ್ ಅಳದಂಗಡಿ ಇಲ್ಲಿಯ ಡಾಕ್ಟರ್ ಆದಂತಹ ಡಾಕ್ಟರ್ NM ಇವರಿಂದ 2 ಮಾತುಗಳು ಸರ್. ವಿವಿಧೋದ್ದೇಶ ಸಹಕಾರಿ ಸಂಘದ ನೌಕರ ವರ್ಗದವರೇ, ಪತ್ರಿಕಾ ವರದಿಗಾರರೇ ಮತ್ತು ಈ ವಿವಿಧೋದ್ದೇಶ ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘದ ಅಧ್ಯಕ್ಷರಾದ ಚಿತ್ತರಂಜನ್ ಬೋಳಾರ್ರವರೇ, ಸುಮಾರು 10 ವರ್ಷಗಳ ಅವಧಿಯಲ್ಲಿ ಆತ್ಮಶಕ್ತಿ ಒಂದು 28ನೇ ಶಾಖೆಯನ್ನು ಆರಂಭಿಸಬೇಕಾದ್ರೆ ಅದರ ಕಾರ್ಯವೈಖರಿ ಎಷ್ಟು ಪ್ರಖರವಾಗಿದೆ ಅಂತ ಹೇಳಬೇಕಂತ ಯಾರು ಹೇಳಬೇಕಂತಿಲ್ಲ. ಅಷ್ಟು
ಆತ್ಮಶಕ್ತಿಯಿಂದ ಏನು ಅದು ಆತ್ಮ ಈ ಒಂದು ಹೆಸರಿಟ್ಟುಕೊಂಡಿದೆಯೋ ಆತ್ಮಶಕ್ತಿ ವಿದ್ಯೋದ್ದೇಶ, ಆ ಆತ್ಮಶಕ್ತಿಯಿಂದ 10 ವರ್ಷಗಳಲ್ಲಿ 28 ಶಾಖೆಗಳನ್ನು ಮಾಡಿ ಬಹಳ ಸ್ವಲ್ಪ ಅವಧಿಯಲ್ಲಿ ಇನ್ನು 30 ಶಾಖೆ ಮಾಡುವ ಅವರ ಒಂದು ವ್ಯವಸ್ಥೆ ಉಂಟು ಅಂತ ಹೇಳೋದು ಕೇಳಿ ಭಾಳ ಸಂತೋಷ ಆಯಿತು. ಕೇವಲ ಹಣಕಾಸು ವ್ಯವಸ್ಥೆಗೆ ಅಲ್ಲದೆ ಸಮಾಜಪರ ಕಾರ್ಯಕ್ರಮಗಳನ್ನು 10 ವರ್ಷಗಳಿಂದ ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡಿ ಈ ಜನಾನರಾಗಿರುವ ಈ ಆತ್ಮಶಕ್ತಿ ವಿದ್ಯೋದ್ದೇಶ ಸಹಕಾರ ಸಂಘ ಈ ನಮ್ಮ ಊರಿನಲ್ಲಿ ಇಂಥ ಒಂದು ಶಾಖೆಯನ್ನು ಪ್ರಾರಂಭ ಮಾಡಿ ನಮ್ಮ ಈ ಊರಿನ ಒಂದು ಜನಜೀವನಕ್ಕೆ ಒಂದು ದೊಡ್ಡ ಕೊಡುಗೆಯನ್ನು ಕೊಟ್ಟಿದೆ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ. ಈ ಶಾಖೆ ನಮ್ಮ ಊರಿನ ಅಭ್ಯುದಯಕ್ಕೆ ಕಾರಣವಾಗಲಿ, ನಮ್ಮೆಲ್ಲರಿಗೆ ಈ ಶಾಖೆಯಿಂದ ಪ್ರಯೋಜನ ಸಿಗಲಿ. ಈ ಶಾಖೆ ಇನ್ನು ಮುಂದೆ ಬಹಳ ಅತ್ಯಂತ ಯಶಸ್ವಿಯಾಗಿ ಎಲ್ಲರ ಸಹಕಾರದಿಂದ ಇದು ಮುಂದುವರಿಯಲಿ, ಎಲ್ಲರ ಸಹಕಾರ ಇದಕ್ಕೆ ಇರಲಿ ಅಂತ ನಾನೊಂದು ನನ್ನ 2 ಮಾತುಗಳನ್ನು ಹೇಳಿ ನನಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ಒಂದು ಅನುವು ಮಾಡಿಕೊಟ್ಟ ಇಲ್ಲಿಯ ಆತ್ಮಶಕ್ತಿ ವಿದ್ಯೋದ್ದೇಶದ ಸಂಚಾಲಕರಿಗೆ ನನ್ನ ಸಂತೋಷಗಳನ್ನು ತಿಳಿಸಿ 2 ಮಾತುಗಳು ಮುಗಿಸ್ತೇನೆ. ಜೀವಾಳ ಆಗಿರುತ್ತದೆ. ನಮ್ಮ ಸಂಘದ ಮೇಲೆ ವಿಶ್ವಾಸವಿಟ್ಟು ತಮ್ಮ ನಿರಕುಠೇವಣಿಯನ್ನು ವ್ಯವಹಾರವನ್ನು ಆರಂಭಿಸಿದಂತಹ ಶ್ರೀಯುತ ವಸಂತ್ ಸಾಲ್ಯಾನ್ ಇವರು ನಮ್ಮ ಸಂಘದ ಅಧ್ಯಕ್ಷರ ಅಮೃತ ಹಸ್ತದಿಂದ ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಸಂಘದ ಅಧ್ಯಕ್ಷರಾದಂತಹ ಶ್ರೀಯುತ ಸಹಕಾರ ರತ್ನ ಪುರಸ್ಕೃತ ಚಿತ್ತರಂಜನ್ ಬೋಳಾರ್ ಇವರು ತಮ್ಮ ಅಮೃತ ಹಸ್ತದಿಂದ ಶ್ರೀಯುತ ವಸಂತ್ ಸಾಲ್ಯಾನ್ ಇವರಿಗೆ ಹಸ್ತಾಂತರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮತ್ತೊಂದು ಜೀವಾಳ ಆಗಿರುವಂಥದ್ದು ಉಳಿತಾಯ ಖಾತೆ. ಈ ಖಾತೆಗೆ ಶ್ರೀ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾದಂತಹ ಶ್ರೀ ಗಣೇಶ್ ದೇವಾಡಿಗ ಇವರು ಚಾಲನೆಯನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಈ ಉಳಿತಾಯ ಖಾತೆಯನ್ನು ಲ್ಯಾನ್ಸಿ ಡಿಸೋಜಾ ಇವರು ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಂಘ ಆಳದಂಗಡಿ ಇಲ್ಲಿಯ ಅಧ್ಯಕ್ಷರಾದಂತಹ ಶ್ರೀಯುತ ಕೊಡಂಗೆ ಸಂಜೀವ ಪೂಜಾರಿ ಇವರು ನಮ್ಮ ಸಂಘದ ಆವರ್ತನ ಖಾತೆಗೆ ಚಾಲನೆ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇದನ್ನು ನಮ್ಮ ಸಂಘದ ಮೇಲೆ ವಿಶ್ವಾಸವಿಟ್ಟು ಆವರ್ತನ ಖಾತೆಯನ್ನು ತೆರೆದಿರುತ್ತಂತಹ ಶ್ರೀಯುತ ನಿತಿನ್ ಇವರು ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ನಿಯಮಿತ ಆಳದಂಗಡಿ ಇಲ್ಲಿಯ ಉಪಾಧ್ಯಕ್ಷರಾದ ಶ್ರೀಯುತ ಸದಾನಂದ ಪೂಜಾರಿ ಉಂಗಿಲಬೈಲ್ ಇವರು ನಮ್ಮ ಸಂಘದ ಮೈಕ್ರೋಸಾಲ್ ಸಾಲ ಇದಕ್ಕೆ ಚಾಲನೆಯನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಸಂಘದ ಮೇಲೆ ವಿಶ್ವಾಸವಿಟ್ಟು ಸಾಲ ಪಡೆದಿರುವಂತಹ ಶ್ರೀಯುತ ಜಯ ಪೂಜಾರಿ ಇವರು ಈ ಚೆಕ್ ಅನ್ನು ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಸಾಮಾಜಿಕ ನ್ಯಾಯ ಸಮಿತಿ ನಿಕಟಪೂರ್ವ ಅಧ್ಯಕ್ಷರಾದಂತಹ ತಾಲೂಕು ಪಂಚಾಯತ್ ಬೆಳ್ತಂಗಡಿ ಇಲ್ಲಿಯ ನಿಕಟಪೂರ್ವ ಅಧ್ಯಕ್ಷರಾದಂತಹ ಶ್ರೀಯುತ ಸುಧೀರ್ ಆರ್ ಸುವರ್ಣ ಇವರು ತಸೆ ಪೇಪರ್ ಇದಕ್ಕೆ ಚಾಲನೆ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಈ ಸ್ಟ್ಯಾಂಪ್ ಪೇಪರ್ ಇದನ್ನು ಸಂಜೀವ ಪೂಜಾರಿ ಇವರು ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ವಂದನೆಗಳು. ಇಂದಿನ ಆವರ್ತನ ಖಾತೆ ಇದಕ್ಕೆ ಚಾಲನೆ ನೀಡಿದಂತಹ ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಂಘ ಆಳದಂಗಡಿ ಇಲ್ಲಿಯ ಅಧ್ಯಕ್ಷರಾದಂತಹ ಕೊಡಂಗೆ ಸಂಜೀವ ಪೂಜಾರಿ ಇವರಿಂದ 2 ಶುಭ ನುಡಿಗಳು ಸರ್. ಯಾರು ಆಳದಂಗಡಿ ಯಾರು ಶಾಪು ಪ್ರಾರಂಭ ಮಾಡ್ಕೊಂಡಾಗ ಸಾಧಾರಣ 30-40 ವರ್ಷಕ್ಕೂ ತುಂಬ ಒಂದು ಆರ್ಥಿಕ ಸ್ಥಿತಿ ನಾನು ಇತ್ತುಜಿ ಆ ಸಂದರ್ಭಡು ನನ್ನ ಅಮ್ಮಗಲ ನನ್ನ ಪಪ್ಪಾಗಲ ಅದೊಂದು ಸೌಖ್ಯ ಸಂದರ್ಭಡು ಅರಡೆ ಪೋದು ಆ ಮರ್ದು ಸ್ಟೇಟ್ಮೆಂಟ್ ತಂದೈತೆ
ಕಾಸದ ಅನಾನುಕೂಲ ಆಯ್ತನು ಆಂಡ ಅಂಗಡಿ ದಿನಸ ಅಂಗಡಿ ಕಟ್ಲೆರಿ ಅಂಗಡಿ ಆ ಸಾಲ ಮಾಡ್ತು ವರ್ಷಕ್ಕೊರ ಅಮೌಂಟು ಏನೆಲ್ಲ ಸುಗ್ಗಿ ಕೊಯ್ದು ಕೊರ್ಪಣ ಅಂಗಡಿದ ಸಾಲ ಕೊರ್ಪಣ ಪಂತದಿತ್ತು ಅಂಚೇಳಿ ಏನಕ್ಕಲ್ಲ ವರ್ಷ ಗಟ್ಟಲೆ ಬೂಕುಳು ಬರೆದು ಕೊರ್ಪಿದರು ವರ್ಷ ಗಟ್ಟಲೆ ಬರೆದ ವರ್ಷಗರ ಏನಾಡ ಆಯ್ನಾಗ ಆರೇ ಕೊರ್ಪಿದಲ್ಲ ಇದೇ ಕೊರೋಡು ಇತ್ತೇನೆ ಕೊರೋಡು ಅಪ್ಪನೇ ಕೊರೋಡು ನಮ್ಮ ಸ್ವಭಾವ ಅರುಣತ್ತು ಆರನೇ ಈ ಸಂದರ್ಭಗಳು ನನಗರಿಕೆ ಮಲ್ಪಣ ಕರ್ತವ್ಯ ಅದನ್ನೆಲ್ಲ ಅಂಚಿತನ ಸೇವೆ ಕೊಡ್ತಾನೆ ಡಾಕ್ಟ್ರು ಏರು ಹಳದಂಗಡಿ ಯಾರು ತೂತಯಿ ಎನ್ನ ಕಣ್ಣೆರಡು ಯಾರು ತೂಗೋದಿಲ್ಲ ಮಸ್ತ್ ಜನ ಬರ್ಪೇರು ಮತ್ತದ ಡಾಕ್ಟ್ರೆ ನಡಿನ ದುಡ್ಡು ಅಜ್ಜಿ ಒಂದು ಮಾತೆರೆಗಳ ದುಡ್ಡು ಅಜ್ಜಿ ಬಣ್ಣಕ್ಕೆ ಕೋಪ ಆರೋಳು ಅರೆ ಸಂತೋಷ ಹೌದು ಇಂಚಿನ ಒಂದು ಸೌಮ್ಯ ಸ್ವಭಾವದ ಟ್ರ್ಯಾಕ್ಟ್ರ್ ಹಳದಂಗಡಿದ ಭದ್ರದ ಈ ಆತ್ಮಶಕ್ತಿದ ಒಂದು ಶಾಖದ ಭದ್ರತಾ ಕೊಟ್ಟರೆ ಉದ್ಘಾಟನೆ ಮಾಡ್ತಿದ್ದಾರೆ ಒಂದು ಅತ್ಯಂತ ಯಶಸ್ವಿ ಆಗ್ಬಿಡ್ದು ಒಂದು ವಿಶ್ವಾಸ ಅಂದ್ಕೊಂಡು ಪಕ್ಕ 10ನೇ ವರ್ಷಡು 20ನೇ ಮನೆ ಶಾಖೆ 20ನೇ ಮನೆ ತಾರೀಕಿನಿ ಇನ್ನೇ ಉದ್ಘಾಟನೆ ಆಗ್ತದೆ ನಾವು ಒಂದು ಅತಿ ಮಹತ್ವತರವಾದ ಸಂಗತಿ ಒಂದು ನಾನು ಬರ್ಪಣ 25ನೇ ವರ್ಷನಾಗ ಆನಾಗ 25 ಮತ್ತು ಒಂದು ದಶಕ ನೂದು ಈ ಸಂಸ್ಥೆ ದಾಟೋದು ನೋಡ್ಕೊಳ್ಳೋ ವಿಚಾರವನ್ನು ಪಡೆದಿಲ್ಲ ವೇದಿಕೆ ಕೇಳ್ಕೊಂಡು ಮಾತಾ ಗಣ್ಯರಿಗಲ ಒಂದು ವಿಷಯ ಒಂದು ಈ ಶುಭ ಸಮಾರಂಭಗಳು ಭಾಗವಹಿಸದೆ ಅದು ಸಂತೋಷವಾದ ವಿಚಾರ ಎಲ್ಲ ಆತ್ಮೀಯರ ಇಂತಿತ್ರ ವಿಶ್ವನಾಥನ ಒಂದು ಕಟ್ಟಡಗಳು ಈ ಶಾಖೆ ಪ್ರಾರಂಭವಾಗಿ ಅತಿ ಸಂತೋಷವಾಗಿ ನಡೆದ ಕಡೆ ಈ ಜಾಗಗಳು ಪೂರ ಈ ಪ್ರದೇಶಗಳು ಪೂರ ಒಂದು 40-50 ವರ್ಷ ತುಂಬು ನನಗೆ ಮಾಪಲಗುಡ್ಡೆ ಬುದಾರಿತ್ತನ ಒಂದು ಚಿನ್ನ ಪೂಜೆ ಮುಳಿತ ಕಟ್ಟೋಣ ಇತ್ತು ಹೊತ್ತದೆ ಬೇತೆ ಒಂದು ಕಟ್ಟೋಣ ಈ ಪ್ರದೇಶ ಹಿಡಿತು ಐದು ಬಕ್ಕ ಚರ್ಚಿ ಕಾಂಪ್ಲೆಕ್ಸ್ ತಕ್ಕ ಒಂದು ಬಿಲ್ಡಿಂಗ್ ಕಟ್ಟದು ಇನ್ನು ಆತ್ಮೀಯರ ಅಂಗಡಿ ನಡ ಬಂದಿದ್ದಾರೆ ಐದು ಬಕ್ಕ ಅಭಿವೃದ್ಧಿ ಪಸಟು ಹಳದಂಗಡಿ ಸರವೇ ಕಡು ತುಂಬ പോകുന്നുള്ളൂ ಒಂದು ಬ್ಯಾಂಕ್ ಮೂಜಿ ಕೋಆಪರೇಟಿವ್ ಸೊಸೈಟಿ ಆರಂಭ ಆತ ಅವಳು ಆರ್ಥಿಕ ಸ್ಥಿತಿ ಭಾರಿ ಮಲ್ಲ ಒಂದು ಕೃಷಿಕ ಬುಡ್ಲ ಪ್ರಧಾನమైన ಬಾಬುಜಿ ಫ್ಯಾಕ್ಟರಿ ಇಂಡಸ್ಟ್ರಿಯಲ್ ಮೂಲ ಇದ್ದಿ ಅಣ್ಣ ಹಳದಂಗಡಿ ಪೇಟೆ ತುನಗ ಅತಿ ವೇಗವಾಡು ಏನು ಪಂಚಾಯತ್ ಅಧ್ಯಕ್ಷ ಅದಿಪ್ಪನಾಗ ಏನಾರ ಬೆಳೆದ ಗುಡ್ಲಾಗ ಸಿ ಆಫೀಸ್ಗೆ ಹೋದಿತ್ತೆ ಅಲ್ಪ ಬಂಡ್ಲೆ ಹಳದಂಗಡಿ ಭಾರಿ ಹಳದಂಗಡಿ ಭಾರಿ ಮನೆ ಇಂಪ್ರೂವ್ಮೆಂಟ್ ಆತನು ಈಗ ದಕ್ಷಿಣ ಜಿಲ್ಲೆಡೆ ಹಳದಂಗಡಿ ಬಸ್ ಸ್ಟ್ಯಾಂಡೇ ಇದ್ದಿ ಆಂಡ ಪಾರ್ಕಿಂಗ್ ವ್ಯವಸ್ಥೆ ಸರಿ ಇದ್ದಿ ಇದು ಮಾಡೋದು ಪಣತಿರ್ತ ಅಂತ ಇಪ್ಪಳಾಗ ಪಂಚಾಯತಿ ಅಧ್ಯಕ್ಷರ ಒಂದು ವಿನಂತಿ ಪಾರ್ಕಿಂಗ್ ಬಸ್ ಸ್ಟ್ಯಾಂಡ್ ಬಸ್ ಮಾತ್ರ ಪ್ರವೇಶ ಆಗ್ತದೆ ರಿಕ್ಷಾ ಮಾತ್ರ ಇಪ್ಪಡುತ್ತದೆ ಇಲ್ಲಿ ಥರ ಗಾಡಿಗಳಲ್ಲಿ ಉತ್ತಮ ಸಮಂಜಸ ಆಗ್ತು ಆ ಕಾರ್ಯಕ್ರಮವನ್ನು ಪಂಚಾಯತ್ ಅಧ್ಯಕ್ಷರು ಪಂಚಾಯತ್ ಸದಸ್ಯರು ಮಾತ್ರ ಸೇರಿದು ಸುಸಜ್ಜಿತವಾಗಿ ಒಂದು ಬಸ್ ಸ್ಟ್ಯಾಂಡ್ ಹಳದಂಗಡಿ ಅಮ್ಮ ಜಿಲ್ಲೆಡೆ ಇದ್ದೆ ಅಂತ ಬಸ್ ಸ್ಟ್ಯಾಂಡ್ ಉಂಡು అయిన ಮಲ್ಪಡು ಆ ಕಾರ್ಯವನ್ನು ನಿಖಲ ಹಾಜರು ಮಲ್ಪಡೋದಿತ್ತು ಮಲ್ಪಡು ಏನು ಪಂಚಾಯತ್ ಅಧ್ಯಕ್ಷ ఆయన ಮಸ್ತಿದ ಮಲ್ಪದ ನಡೆದ ಆತಜಿ ಅಂಡ ಇತ್ತ ಮಾತಾ ಒಂದೇ ರೂಪದಾಗಲು ಹೆಚ್ಚಿನ ಒಂದು ಪಂಚಾಯತ್ ಸದಸ್ಯರಾದುಳ್ಳರು ಅಂತಾದಿಪ್ಪನ ಆ ಕಾರ್ಯವನ್ನು ಮಲ್ತದೆ ಹಳದಂಗಡಿ ಪೇಟೆಗೆ ಹಚ್ಚಿನ ಒಂದು ಸೊಬಗಡು ಕೊರಡು ನಿಕಟ ವಿನಂತಿ ಮಲ್ತೊಂದು 10 ಜನ ಪತ್ರಿಕಾ ಮಾಧ್ಯಮದ ಬಂಧುಗಳ ಮಹಾತ್ಮ ಗ್ರಾಹಕರ ಬಂಧುಗಳ ಒಂದು ದಿವಸ ಒಂದು ಆಕಾಶ ಧನ್ಯವಾದಗಳು ಸಲ್ಲಿಸುವ ಒಂದು ಎಲ್ಲ ರಟ್ಟು ಮಾತನ್ನು ಕೊಡುವನಿಸ್ತವೆ. ಜೈ ಹಿಂದ್, ಜೈ ಗುರುದೇವ್. ನುಡಿಗಳಿಗೆ ವಂದನೆಗಳು ಸರ್. ಆಳದಂಗಡಿ ಇಲ್ಲಿಯ ತಾಲೂಕ್ ಪಂಚಾಯತ್ ಅಧ್ಯಕ್ಷರಾದಂತಹ ಸಾಮಾಜಿಕ ನ್ಯಾಯ ಸಮಿತಿ ನಿಕಟಪೂರ್ವ ಅಧ್ಯಕ್ಷರಾದಂತಹ ಶ್ರೀ ಸುಧೀರ್ ಆರ್ ಸುವರ್ಣ ಇವರಿಂದ 2 ಮಾತುಗಳು ಸರ್. ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘದ ಈ ಒಂಜಿ ಸಂಸ್ಥೆದ ಅಧ್ಯಕ್ಷರಾಯಿನಂಚಿನ ಚಿತ್ತರಂಜನ್ರೆ ವಿಶೇಷವಾದ ಧಾರಣೆಯನ್ನು ಗಮನಿಸನೇದಾಯ್ತ ಪಂಡ ಒರಿ ಸೌಮ್ಯ ಸ್ವಭಾವದ ವ್ಯಕ್ತಿ ಐತೊಟ್ಟಿಗೂ ಸಿಬ್ಬಂದಿನೊಟ್ಟಿಗೂ ಬೆರೆವನಂಚಿನ ಒಂಜಿ ವ್ಯಕ್ತಿನ ಹೆಂಗೆ ಅನಿಸೋಣ ದಯಪಂಡ ಮಾತಿರ್ನೊಟ್ಲಿಗೆಲ್ಲ ಏನು ತೋಂದಿತ್ತೆ ಒಂಜಿ ಹೂಗುಚ್ಚನ ಎಂಚ ರೆಡಿ ಮಾಡ್ಕೊಡ್ಬಾರ್ದು ಆಯ್ತಲ್ಲ ಆರು ಗಮನಿಸೋನಂಚಿನ ಸಾಮಾನ್ಯವಾದ ಒಂದು 20 ಬ್ರ್ಯಾಂಚ್ ಅಂಡ ಹೆಚ್ಚಾದ ಅಕ್ಕಲ್ನ ಲೆವೆಲನ್ನು ಮೇಂಟೈನ್ ಮಾಡ್ಬಿಡೋನು ನಮ್ಮ ಸಾಮಾನ್ಯವಾದ ತೂತನಂಚಿನ ವ್ಯವಸ್ಥೆಲು ಈ ಒಂಜಿ ಕಾರ್ಯಕ್ರಮದ ದೀಪ ಪ್ರಜ್ವಲನೆ ಮಂತ್ರಿನಂಚಿನ ಹಿರಿಯರು ಮಾರ್ಗದರ್ಶಕರು ಬೊಕ್ಕ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾಯಿನಂಚಿನ ವಸಂತ ಸಾಲೆಂಡ್ರೆ ಬೊಕ್ಕರು ಹಿರಿಯರು ಮಾರ್ಗದರ್ಶಕರಾಯಿನಂಚಿನ MN ತುಲ್ಪಿಳ್ಳೆರ್ರೆ ಹಿರಿಯರು ಮಾರ್ಗದರ್ಶಕರಾಯಿನಂಚಿನ ಸಂಜಯ್ ಪೂಜಾರ್ರೆ ಅಂಚಿನಿ ಉತ್ತಮ ವಾಗ್ಮಿಲು ಹಿರಿಯರು ಮಾರ್ಗದರ್ಶಕರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಐದೊಕ್ಕ ಬ್ರಹ್ಮಕಲಸದ ಕಾರ್ಯಾಧ್ಯಕ್ಷರಾಯಿನ ಸದಾನಂದ ಉಂಗಿಲ ಬೇಲವ್ರೆ
ಅಂಚನೆ ಗ್ರಾಮ ಪಂಚಾಯತಿದ ಅಧ್ಯಕ್ಷರು ಇನ್ನು ವಿಶೇಷ ಬಂಡ ಅರ್ಬಂಡೇರು 20 ಬ್ರಾಂಚ್ ಇಡ್ಲ ಕಾರ್ಯನಿರ್ವಹಣಾಧಿಕಾರಿನಕ್ಲು ಮಹಿಳೆಯರಿಂದ ಅಂಚನೆ ಇನ್ನಿತ ಉದ್ಘಾಟನೆ ಎಲ್ಲ ಮಹಿಳೆಯರ ಮುಖಾಂತರ ಆತಂಡು ಅವಲ ಒಂಜಿ ಅರಮನೆದ ಕಿರೀಟಗ್ ಬೊಕ್ಕೊಂಜಿ ಗರಿ ಸೇರೆನೆಂದು ಪನ್ಪುಣ ಅಂಚಿನ ಸಂದರ್ಭ ಪಾತ್ರೆಯನ್ನು ಪನ್ನೊಂದು ಅಂಚನೆ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷರ ಅಂಚಿನ ಗಣೇಶ್ ದೇವಡಿಗೆರೆ ಅಂಚನೆ ಈ ಕಟ್ಟಡದ ಮಾಲೀಕರು ಆತ್ಮೀಯರಾಯನಂಚಿನ ಶಿವನಾಥ್ ಪೂಜಾರ್ಲೆ ಅಂಚನೆ ನೇಮಿರಜ್ಜರೆ ಬೊಕ್ಕ ಏನು ಆತ್ಮೀಯ ಮಿತ್ರರೇನಂಚಿನ ವಕೀಲರೇನಂಚಿನ ಅನಿಲರೇ ಐಡ್ದೊಕ್ಕ ಮುಲ್ಪ ಕಾರ್ಯನಿರ್ವಹಣಾಧಿಕಾರಿ ನಂಚಿನ ಕಾವ್ಯಶಕ್ಕ ಅಂಚಿನಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ನಂಚಿನ ಸೌಮ್ಯಕ್ಕ ಆರನೇ ಅನ್ಕೋಡೆ ಎಂಗ್ಲು ಗೆಸ್ಟ್ ನಕ್ಲೇನು ಭೇಟಿಯನಾಗ ಆರ್ಲೆ ಒಟ್ಟಿಗಿತ್ತೇರು ಆರನ್ನೆಲ್ಲ ಒಂಜಿ ಪಣೊಂದಿತ್ತೇರು ಎಲ್ಲತ್ತೆಲ್ಲ ಒಂಜಿ 30ನೇ ತಾರೀಕು ದಾನಿ ಎಂಗ್ಲು ಮುಪ್ಪ ಬ್ರಾಂಚ್ ಮನ್ಪೊಡು ಒಂಜಿ ಕಲ್ಪನೆ ದಿ ಒಂದಿತ್ತ ಇಂಬೇರು ಅಧ್ಯಕ್ಷರು ಫಾರಿನ್ ಟೂರ್ ಇತ್ಪನ ಹಿಡ್ದಾದ್ರೆ ಅವು ಅವಕಾಶ ಲಾಯಿಜಿ ಮನ್ನ ಪಾತ್ರ ಪಂಡೇರು ಖಂಡಿತವಾದ ಒಂಜಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗೆ ಏತು ಮಲ್ಲ ಏಮುಂಡು ಪನ್ಪುಣವನು ಗೊತ್ತಾಪುಂಡು ತುನಗ ದಯಪಂಡ ಅಂಚಿತ್ ನಕ್ಲ ಹಿಡ್ದಾದ್ರೆ ನೀ ಖಂಡಿತವಾದ ಸಂಸ್ಥೆ ನಲ್ಲಾತ್ ದುಂಬು ಪೋರ ಸಾಧ್ಯ ಅವಳ ಮಹಿಳಾ ಸಬಲೀಕರಣದ ಒಂಜಿ ಉದ್ದೇಶನದಿ ಒಂದು ಚಿತ್ತರಂಜನ್ರು ಈ ಶಾಖೆಯನ್ನು ಪ್ರಾರಂಭ ಮಾಡಿದೇರು ನನಾತ್ ಆರ್ನ ಎಂಜಿನ ಉದ್ದೇಶಲುಲ್ಲ ಅವು ನೆರವೇರಡು ಆ ಮುಖಾಂತರ ಜನಕ್ಲಿಗೆ ಹೆಚ್ಚಿನ ಸೇವೆಲು ತಿಕ್ಕಡು ಆರು ಒಂಜಿ ಸ್ವಾಗತ ಭಾಷಣ ಪಂಡೇರು ಖಂಡಿತವಾದ್ಲ ಸಾಲ ಕೊರ್ಪುಣವು ಆ ಇಲ್ಲದ ಅಭಿವೃದ್ಧಿ ಪಥದ ಸಾಗರ ಒಂಜಿ ಅವಕಾಶ ಮಂತು ಕೊರಡು ಹೊರತು ಆ ಕಟ್ಟರ ಸಲಾದ ಆಯನ ಇಲ್ಲನು ಕುಡರ ಮಾರುಲೆಕ್ಕಂದಂಚಿನ ವ್ಯವಸ್ಥೆಯಲ್ಲಿ ಆವಂದಿ ಇಪ್ಪಡನ್ನು ಪನ್ಪುಣ ಪಾತ್ರೆಯನ್ನು ಪನ್ನೊಂದು ಈ ಮೊಗಲು ಕೊರ್ಪುಣ ಸಾಲಲು ಅಕ್ಲನ ಒಂಜಿ ಪ್ರಗತಿ ಮಾತ್ರ ಊರ್ದ ಪ್ರಗತಿ ಆಪ್ಲೇಕ ಅವಕಾಶ ಲಾವಡು ಪಂಡದು ಪನ್ನೊಂದು ಈ ಒಂಜಿ ಕಾರ್ಯಕ್ರಮಕ್ಕೆ ನಾನು ಅವಕಾಶ ಮಂತು ಕೊರ್ನ ಭಾಗವಹಿಸರ ಅವಕಾಶ ಮಂತು ಕೊರ್ನ ನಿಕ್ಲಿಗೆ ಮಾತ್ರಗಳು ಈ ಸಂಸ್ಥೆದ ಆತ್ಮಶಕ್ತಿದ ಮಾತ್ರೆಗಳ ಈ ಸಂದರ್ಭದಲ್ಲಿ ನಾನು ಧನ್ಯವಾದ ಅರ್ಪಿಸದು ಎನ್ನ ಪಾತ್ರ ವಿರಾಮಿಸ್ತೇವೆ. ಸೇವೆ ಕುರ್ಪುನ ಚಿತ್ನ ಮಾತಾ ಸಿಬ್ಬಂದಿ ವರ್ಗದ ಕಡೆ ಇನಿ ಆತ್ಮ ಬುಕ್ಕ ಶಕ್ತಿ ರೆಡ್ ಹುಟ್ಟು ಸೇರಿಂಡ ಜಗತ್ತಿನ ಬದಲಾವಣೆ ಮಲ್ಪೊಲಿ ದಯ ಬಂದಾಗ ಆತ್ಮಗೊಂಜಿ ಶಕ್ತಿ ಉಂಡು ಪನ್ಪನು ನಂಗೆ ಮಾತ್ರೆಗಳು ಗೊತ್ತಿತ್ತಿನ ವಿಚಾರ ಆ ಆತ್ಮದ ಶಕ್ತಿಯನ್ನು ಪ್ರಕಟಪಡಿಸುವವನ ಒಂದು ಕೆಂಡ ಇಂಚಿತ್ನ ಸಾಮಾಜಿಕ ಸೇವೆದಲ್ಪ ನಮ್ಮ ಆತ್ಮಗೊಂಜಿ ಶಕ್ತಿನ ಕೊರಲಿ ಬರೀ ಇಂಕ ಆತ್ಮ ಉಂಡೊಂದು ಪಂಡ ಯಾವಜಿ ಐನು ವ್ಯಕ್ತಪಡಿಸವನ ರೀತಿ ಇಡ್ಲ ನಮ್ಮ ಆತ್ಮಗೊಂಜಿ ಬೇಲಿನ ಕೊರಡು ನಮಗೆ ಶಕ್ತಿ ಇತ್ತನ್ನ ಮಾತ್ರ ಆತ್ಮ ಉಂಡು ಆತ್ಮ ಇತ್ತನ್ನ ಮಾತ್ರ ಶಕ್ತಿ ಉಂಡು ಅಂಚದೆ ಸಮಾಜಡು ಒವೇ ಕೆಲಸ ಮಲ್ಪನಗಲ ಎಡ್ಡೆ ಉದ್ದೇಶದ ಇಡೊಂದು ಮಲ್ತಂಡ ಪಾರದರ್ಶಕವಾದಿ ತಂಡ ಮನಸ್ಸಿಡೆ ಎಡ್ಡೆ ಅಭಿಪ್ರಾಯ ದೀಡೊಂದು ಮಲ್ತಂಡ ಆ ಸಂಸ್ಥೆ ಖಂಡಿತ ಉತ್ತಮ ಆಪುಂಡು ಅದಕ್ಕೋಸ್ಕರ 10 ವರ್ಷದ ಆತ್ಮಶಕ್ತಿ ಈ ಒಂದು ಸಂಸ್ಥೆ ಸುಮಾರು 20 ಶಾಖೆಯನ್ನು ತೆರೆಯವರೆ ಅಕ್ಲಿಗೆ ಅವಕಾಶ ಆಡೋದು ಪನ್ಪುನ ಸಂದರ್ಭಡು ಈ ಸಂದರ್ಭಡು ಪಣ್ಣೊಂದು ಇನ್ನೇ ಸಿಬ್ಬಂದಿಲಿನ ಬಗ್ಗೆ ಪಂಡೇರಿ ಹೆಂಗೆ ಪ್ರಾಣಿ ಹೆಂಗಲ್ನ ಕಾವ್ಯಕ್ಕ ಪಂಡೇರಿ ಯಾನು ಫೋನ್ ಮಲ್ತದೆ ಹೆಂಗೆ ಪಂಡೇರಿ ಹೆಂಗಲು ಅರ್ಧಂಗಡಿಗೆ ಬರೋದಿಲ್ಲ ಈ ರೀತಿ ತಿಕ್ಕೊಡು ಸರ್ ಅಂತ ಪಂಡೇರಿ ಯಾನು ಪಂಡೆ ಅಣಿಲಣ್ಣೆ ಹೆಂಗೆ ಕುಡೊಂಜಿ ಕೆಲಸ ಕೊರಿಯರಿ ಅಂತ ಪನ್ಪುನ ಪಾತಿರೋಣ ಅಪ್ಪಗನೆ ಪಂಡೆ ಸುಧೀರ್ ರೆಡ ಅಡ ಹೆಂಗೆ ಬ್ರಹ್ಮಕಲಸದ ಒಂಜಿ ಬಾರಿ ಒತ್ತಡ ಇತ್ತು ನಡೆದ ಅವರ ಆಯ್ಕೆ ಸುಧೀರ್ರೇನು ನೇಮಿಸದು 6 ಬಾರಿ ಪೊರ್ಲು ಡಾಕಲ್ನೊಟ್ಟಿಗೂ ಕೆಲಸ ಕಾರ್ಯಡು ತೊಡಗಿಸಕೊಂಡಿರು ಈ ಊರುಡು ಇನ್ನು ಸೇವ್ ಸಹಕಾರಿ ಸಂಸ್ಥೆ ಹೆಂಗೆ ಅಳದಂಗಡಿದ ಉಂಡು ಬಾರಿ ಪೊರ್ಲುಡು ನಡ್ತೊಂದು ಇತ್ತೇನೆ ಪಂಡಿ ಲೆಕ್ಕನೆ ಸಾಲಿಯಂಡ್ರು ಪಂಡೇರು ಐದು ಬುಕ್ಕ ಕಾಸೊಂದು ಕಮರ್ಷಿಯಲ್ ರೆಡ್ ಬ್ಯಾಂಕ್ಲುಲ್ಲ ಮ್ರಾಣಿ ಒಂಜಿ ಇತ್ತೀಚೆಗೆ ಒಂಜಿ ಬ್ಯಾಂಕ್ ಸೇವ್ ಸಹಕಾರಿ ಬ್ಯಾಂಕ್ ಓಪನ್ ಆತಂಡು ಐದು ಬುಕ್ಕ ಕೆಥೋಲಿಕ್ ಬ್ಯಾಂಕ್ಲ ಒಂಜಿ ಓಪನ್ ಆತಂಡು ಐತ ಒಟ್ಟಿಗೆ DCS ಬ್ಯಾಂಕ್ ಉಂಡು ಕುಡೊಂಜಿ ಬ್ಯಾಂಕ್ ಇಡೆಗೆ ಬತ್ತದ ನಂಡ ಇನ್ನು ಎಂಕಲ್ನ ಸುತ್ತಮುತ್ತದ ಅಳದಂಗಡಿ ದಕ್ಕಲಿಗೆ ಭಾರಿ ಮಲ್ಲ ಹೆಮ್ಮೆ ದಾನೆ ಪಂಡ ಮೂಲೊಂಜಾತ್ ದುಡ್ಡುದ ರೊಟೇಷನ್ ಆವೊಂದುಂಡು ಪನ್ಪುನ ಒಂಜಿ ಸಂಚಯನ ಆವೊಂದುಂಡು ಇತ್ತೆ ಮನಸ್ಸಿಗೆ ಮಾತಾರೆಗಿಲ್ಲ ಎಂಕ್ಲಿಗೆ ಗೊತ್ತು ಜೀತು ದುಡ್ಡು ಎಂಕಲ್ನ ಊರುಡು ಉಂಡ ಈತು ಮಲ್ಲ ವ್ಯವಹಾರ ಎಂಕ್ಲಿಗೆ ನಡಪಟ್ರ ಸಾಧ್ಯ ಉಂಡ ಪನ್ಪುನಂಚಿತ್ನ ಒಂಜಿ ಕಲ್ಪನೆ ಪನ್ನಗ ಇನ್ನು ಸಿಬ್ಬಂದಿಲಿನ ಬಗ್ಗೆ ಅಕ್ಕಲ್ನ ಅಧ್ಯಕ್ಷರೇ ಪನ್ನೋಡು ನಾಂಡ ಸಿಬ್ಬಂದಿಲು ಆತ ಪೊರ್ಲುಡು ಕೆಲಸ ಮಲ್ಪನಕ್ಲಿಗೆ ಒಂಜಿ ಪಾತೆರೆ ಉಂಡು ಅರ್ಚಕಸ್ಯ ಪ್ರಭಾವೇನ ಅರ್ಚಕರು ಏತು ಪೊರ್ಲುಡು ಒಂಜಿ ದೇವಸ್ಥಾನಡು ಇಪ್ಪುವೇರ ಅಡೆಗೊಂಜಿ ಆತ ಜನ ಬರ್ಪೇರು ದಯ ಪಂಡಗ ದೇವರ ಎರಡೆಲ್ಲ ಪಾತೆರು ಜೇರಿ ದೇವರ ಕಲ್ಲದ ಮೂರ್ತಿ ಅವು ಆತ್ಮ ಇಪ್ಪು ಬೊಕ್ಕ ಶಕ್ತಿ ಇಪ್ಪು
ಅಲ್ಪ ಇಪ್ಪುನ ಅರ್ಚಕ್ಕೇರಿ ನಮಕ್ ಬತ್ತಿ ಪೊರ್ತುಗು ಒಂಜಿ ಪ್ರಾರ್ಥನೆ ಮಲ್ತದೆ ಒಂಜಿ ತೀರ್ಥ ಕೊರಿಯೇರಿನಂಡ ಅವೇ ಎಂಕ್ಲೆಗೆ ದೇವೇರು ಪಾತೇರಿಯಿಂದ ನಮ್ಮ ಎನ್ನು ನಂಚಿತ್ನ ಒಂಜಿ ಸಮಾಜ ಐಡ್ದವರೈನಿ ಮಾತ ಸಿಬ್ಬಂದಿಲ್ಲ ನಗುಮುಖದ ಸೇವೆನ ಕೊರ್ಪು ನಂಚಿತ್ನ ಸಿಬ್ಬಂದಿಲು ಉಳ್ಳೇರು ಐಟ್ಲ ವಿಶೇಷವಾದ ಮಹಿಳಾ ಸಬಲೀಕರಣ ಖಂಡಿತ ನೂದೆಟ್ ಅಧ್ಯಕ್ಷರನ್ನ ಪಾತೆರಗೆ ಒಂಜಿ ಚಾಲನೆ ತಿಕ್ಕೊಂಡು ಅಥವಾ ಒಂದು ಪುಷ್ಟಿ ತಿಕ್ಕೊಂಡು ಪಂಡ ಅವು ಈ ಆತ್ಮಶಕ್ತಿ ಬ್ಯಾಂಕ್ ಅಂದು ಅನ್ಪಂಡ್ರ ಭಾರಿ ಸಂತೋಷ ಪಡೆಪೆ ಐತೊಟ್ಟಿಗೆ ಇಡೀ ಅಡದಂಗಡಿದ ಮಾತೇರ್ಲ ಈ ಒಂದು ಊರುಡು ನಿಖಿಲ್ನ ಆತ್ಮೀಯತೆಗೆ ನಿಖಿಲ್ನ ಒಂದು ಸೇವೆಗೆ ಮಾತೇರ್ಲ ಸಹಕಾರ ಕೊರ್ಪೇರೆಂದು ಪನ್ಪುನ ಈ ಸಂದರ್ಭ ಪಣ್ಣೊಂದು ಈ ಗ್ರಾಮದ ಎಂಕಲು ಮಾತೇರ್ಲ ನಮ್ಮ ನಂಚಿತ್ನ ಸೋಮನಾಥೇಶ್ವರಿ ಮಹಾಗಣಪತಿ ದೇವರು ಸತ್ಯದೇವತೆ ಈ ಒಂದು ಬ್ಯಾಂಕ್ಗೆ ಈ ಸಂಸ್ಥೆಗೆ ಎಡ್ಡೆ ಒಂದು ಅನುಗ್ರಹ ಮಲ್ಪಡೆ ಇಡೀ ಸಂಸ್ಥೆಗೆ ಅಕಲ್ನ ಪೂರ ಅನುಗ್ರಹ ತಿಕ್ಕಡೆ ಈ ಸಂದರ್ಭ ಪಣ್ಣೊಂದು ಏನಲ್ಲ ಲೆತ್ತದೆ ಎರಡು ಪಾತ್ರೆರ ಅವಕಾಶ ಕೊರ್ನ್ಯ ಈಗಲೇ ಮಾತ್ರೆಗಳ ಸಂಸ್ಥೆಗಳೇ ಹೊಂದಿಸದು ಮಾಧ್ಯಮದ ಮಿತ್ರರಿಗೆ ಹೊಂದಿಸದು ಎನ್ನೆರಡು ಪಾತ್ರ ಮುಖ್ಯ. ಜೈ ಭಾರತ್ ಮಾತೆ ಮಾಡಿಕೊಟ್ಟಂತಹ ಕಟ್ಟಡದ ಮಾಲಕರಾದಂತಹ ಶ್ರೀಯುತ ವಿಶ್ವನಾಥ್ ಪೂಜಾರಿ ಇವರಿಂದ 2 ಶುಭ ನುಡಿಗಳು. ಕ್ರಮದ ಡಿಪ್ಪನಂಚಿನ ಎಂಕಲ್ನ ಆತ್ಮಶಕ್ತಿ ಬ್ಯಾಂಕ್ದ ಅಧ್ಯಕ್ಷರು ಅಂಚನೆ ಎಂಕಲ್ನ ಹಿರಿಯರು ವಸಂತ ಸಾಲಿಯಾನ್ರು ವೇದಿಕೆಡು ಇತ್ತನ ಎಂಕಲ್ನ ಬಹುಶಃ ಸಂಜೀವ ಪೂಜಾರನೇ ನೆನತುಂಜೆಂಡ ಅವು ತಪ್ಪಾವು ಉದಯ ಪಂಡ ಈ ಜಾಗನ ಖರೀದಿ ಮಲ್ಪನಾಗ ರವಿರಾಜ ಹೆಗ್ಡೇರ್ ಹಿಡಿದು ಏನೊಂಜಿ ಎಪ್ಪಲ ಏನೊಂಜಿ ಬೇಡಿಕೆ ಇತ್ತಂಡು ಬಹುಶಃ 85ನೇ ಇಸುವಿಡು ಎನ್ನ ಪಪ್ಪ ತೀರ್ನ ಸಂದರ್ಭಡು ಎನ್ನ ಎಜುಕೇಷನ್ ಒಂಜಿ ತಡೆಬೂರುಂಡು ಅಪ್ಪಾಗ ಎನ್ನೊಂಜಿ ಮನಸ್ಸರಿತ್ತಿನ ಆಸೆಲೆ ಎಂಜಿನ ಬಂಡ ಒಂಜಿ ಜಾಗ ಖರೀದಿ ಮತ್ತು ಒಂಜಿ ಬಿಲ್ಡಿಂಗ್ ಕಟ್ಟೋಡು ಅನ್ಪು ನಾವು ಒಂಜಿ 17ನೇ ವರ್ಷಗೂ ದುಂಬೆ ಎಂಕ್ ಅವು ಮನಸ್ಸಡಿತ್ತಂಡು ಅಪ್ಪಾಗ ಏನು ಆರ್ಡ ಒಂಜಿ ಪಾತ್ರನಾಗ ರವಿರಾಜ ಹೆಗ್ಡೇರ್ಲ ಆರ್ನಲ್ಲ ಒಂಜಿ ಎಡ್ಡೆತನೊಟ್ಟು ವಸಂತ ಮಂಗೇರ್ನಲ್ಲ ರವಿರಾಜ ಹೆಗ್ಡೇರ್ನ ಎಡ್ಡೆತನೊಟ್ಟು ಕೊರ್ನ ವಿಶ್ವನಾಥರಿಗೆ ಜಾಗ ಕೊರ್ಪೆ ಪಾತ್ರನ ಆರ್ಲ ಪಣ್ಣಿನ ಪ್ರಕಾರ ಎಂಗ್ಲಿಗೆ 25 ಸೆನ್ಸ್ ಜಾಗದೆಪ್ಪಿನಟ್ಟು ಐತ ಪಿರಾಡು ಸಂಜೀವ ಪೂಜಾರ್ಲು ಉಳ್ಳೇರು ಅಂಚನೆ ಎಂಗ್ಲ ಸಾಲಿಯಂಡ್ರನ ಬಗ್ಗೆ ಏನು ಪನೊಡಂಡ 85ನೇ ಇಸುವಿಡು ಒಂಜಿ ಎನ್ನ ಜಾಗದ ಎಂಗ್ಲ ಒಂಜಿ ಫ್ಯಾಮಿಲಿದ ಜಾಗ ಡಿವೈಡ್ ಆನಾಗ ವಸಂತ ಸಾಲಿಯಂಡ್ರ ಅಡ್ಡು ಮೂಜಿ ಸರ್ತಿ ಎನ್ನೆಲ್ಲ ಪಂಚಾಯತಿಗೆ ವಸಂತ ಬಂಗೇರ್ನೊಟ್ಟು ಬತ್ತಿದೇರು ಆಂಡ ಅಲ್ಪ ಒಂಜಿ ವ್ಯವಸ್ಥಿತವಾಯಿನ ಒಂಜಿ ಸರಿಯಾಯಿನ ತೀರ್ಮಾನ ಕೊರ್ದು ಎಂಕ್ಲ ಒಂಜಿ ಬದುಕರ ವ್ಯವಸ್ಥೆ ಮಲ್ತು ಕೊರ್ದು ಎಂಕುಲು ಒಂಜಿ ಎಡ್ಡೆ ರೀತಿ ಐಡ್ದು ಬೊಕ್ಕ ಆ ಒಂಜಿ ಬೇನೇನು ಎಂಕುಲು ದೀವನ ಲೆಕ್ಕನೆ ಐನು ಕೂಡ ಒಂಜಿ ಪುನರ್ಜನ್ಮದ ಲೆಕ್ಕ ಎಂಕ್ಲ ಬದುಕಡೆ ಆಂಡ ಐತ ದಾಯಪನೋಡು ಮಂಡ ಎಂಕ್ ವೇದಿಕೆ ಇಪ್ಪುನಕ್ಲು ಪೂರ ನೆಟ್ಟು ಒರಿಯತ್ತಂಡ ಒರಿ ಎಂಕ್ ಆ ಕಾಲೋಡು ದಿಂಚ ಎನ್ನಡ ಇತ್ತನಾರು ಎಂಗ್ಲ ಗಣೇಶ ಹೆಗ್ಡೇರ್ಲ ದೇವಾಡಿಗೇರ್ಲ ಎಲ್ಲ 7th ಮುಟ್ಟ ಒಂಜಿ ಬಹುಶಃ ಬೆಂಚಿಡು ಕುಲ್ಲುದನಕ್ಲು ಎಂಕ್ಲನ ಸದಾನಂದ ಎಂಗ್ಲೋಡು ಭಾರಿ ಒಂಜಿ ಪ್ರೀತಿ ಇಡು ಇಪ್ಪುನಾರು ಸುಧೀರ್ ಸುವರ್ಣರ್ಲ ಎಂಕ್ಲೊಂಜಿ ಆತ್ಮೀಯರು ಬಹುಶಃ ದಾಯ ಏನು ಪಂಡೆಂದಿಗೆಂಡ ನಮಕ್ ಆ ಸಂದರ್ಭ ಇತ್ತನಕ್ಲೆ ಎಂಕ್ಲು ನೆನಪುಡಿಗೆ ಬಹುಶಃ ನಮ್ಮ ಮಾತೇನು ನೆನಪು ನಮ್ಮ ಏರಿಡ್ದು ಎಂಚ ಬತ್ತಂದು ಅಂತ ನೆನಪರ ನಂಗೊಂತ ಅಸಹ್ಯ ಆಪುಂಡು ಬಹುಶಃ ಐನು ನಮ್ಮ ಪಂಡೊಂದು ಜೀವನೋಡು ಕಷ್ಟಲ್ನ ಪನ್ನೋಡು ಸುಖನು ಪನ್ನೋಡಾಪುಂಡು ಬಹುಶಃ ಈ ವಿಚಾರದಲ್ಲಿ ದಾಯ ಪಂಡ ಎಂದಿಕೆಂಡ ಒಂದು ಒಂಜಿ ಕನಸು ನನಸಾವಡಂಡ ಐಟು ನಮ್ಮ ಆ ಕನಸು ನನಸಾದು ಐಟ ಐನು ಒಂಜಿ ನಮ್ಮ ಜೀವನದ ಐನು ಉಪಯೋಗ ಮಲ್ಪಡಂಡ ಐಕ್ ನಮಕ್ ದೇವರು ಆರೋಗ್ಯಲ ಕೊರಡಾಪುಂಡು ಒಂಜಿ ಐನ್ ನಡಪವನ ನಂಗೆ ಐನ ಅನುಭವಿಸೋನ ಯೋಗಲ ನಂಗೆ ದೇವರು ಕೊರಡಾಪುಂಡು ಅಂಜಿನ ಅಲ್ಪ ಎಂಗಲ್ನ ಡಾಕ್ಟರ್ NM ತುಳ್ಪೇರು ಬಹುಶಃ ಎಂಗ್ಲ ವೀರೇಶ್ವರ ಭಟ್ರು ತೀರಿ ಬೊಕ್ಕ ಎಂಕಲ್ನ ಕುಟುಂಬದ ಒಂಜಿ 6 ಫ್ಯಾಮಿಲಿ ಡಾಕ್ಟರ್ ಆದುಲ್ಲೇರು ಪ್ರತಿ ಸರ್ತಿ ಎಂಕಲ್ನ ಇಲ್ಲ ಆರೋಗ್ಯದ ಕಂದಾನಾಗ ಐಕೊಂದು ಸರಿಯಾಯಿನ ಐನ ಡೈರೆಕ್ಷನ್ ಕೊರ್ದು ಓಲೋಲು ಪೋಡು ಅಲ್ಪ ಎಂಚೆಂಚ ಮಲ್ಪೊಡು ಎನ್ನ ಆರೋಗ್ಯ ಹಾಳಾಯಿನ ಬಗಲ ಎನ್ನ ಅಮ್ಮನ ಆರೋಗ್ಯ ಹಾಳಾಯಿನ ಬಗಲ ಒಂಜಿ ಸರಿಯಾಯಿನ ಒಂಜಿ ದಿಕ್ಕು ಎಂಕ್ಲೆಗ್ ತೋಚದನಾರು ಡಾಕ್ಟರ್ ತುಳ್ಪೇರು ಅಂಚ ಅದೀನಿ ಎಂಕುಲು ಪೊರ್ಲುಡು ಮೂಲು ಉಂತು ನಂಚಿನ ಒಂಜಿ ಯೋಗ ಭಾಗ್ಯ ಬತ್ತದ ಅಂಚೆನೆ ಏನು ಎನ್ನ ನಮ್ಮೊಂದು ಬತ್ತನ ಅಂಚಿನ ಎನ್ನ ಗ್ರಾಮದೇವರ ಅಂಚಿನ ಮಹಾಲಿಂಗೇಶ್ವರ ಅಂಚೆನೆ ಬರಾಯ ಗೋಪಾಲಕೃಷ್ಣ ಎಂಕಲ್ನ ಗ್ರಾಮದ ಇತ್ತೆ ತಾನೇ ಬಹುಶಃ ಚಿತ್ತರಂಜನರು ಬತ್ತೇರು ಹೆಚ್ಚಿನಕ್ಲು ಪೂರ ಎಂಕಲ್ನ ಮುರಾಣಿದ ಕಾರ್ಯಕ್ರಮ ಬತ್ತೇರು ಒಂಜಿ ದೈವ ಕೊಡಮಣಿತಾಯ ಒಂಜಿ ಬ್ರಹ್ಮ ಬೈದರ್ಕಲ್ಲ ಶಿಲಾಮಯ ಗರಡಿ ಮುರಾಣಿ ಎಂಕಲ್ನ ಆದು ಕೋಡೆಗಾವು ಬಲಿಪುಗು ಎಂಕಲ್ನ ಕಾರ್ಯಕ್ರಮ ಪೂರ ಮುಗಿದು ಏನು ಇಡಗಲ ಪೂಜೆಗೆ ಬರ್ಪನಂಚಿನ ಒಂಜಿ ಅವಕಾಶ ಆತಂದ್ರೆ ಬಹುಶಃ ಏನೊಂಜಿ ದೇವರ ನೆನತು ಇತ್ತೆ ಏನಾನು
ಕೋಟಿ ಚೆನ್ನೈರೆ ಏನಾನು ಒಂಜಿ ನೆಟ್ ಮಿತ್ತು ಪಾಡ್ಲೆ ಬ್ಯಾಂಕದ ಒಂಜಿ ಸಾಲ ದೊಂದು ಇಪ್ಪನಂಚಿನ ಕಟ್ರ ಆವಂದನ ಸಂದರ್ಭಡು ನಿಕ್ಲೆನೆ ಮಿತ್ತು ಪಾಡಬೇಕು ಒಂಜಿ ಮನಸಾರ 500 ಸೋಡು ದುಂಬು ಶಿಲಾಮಯ ಗರಡಿಗೆ ಪ್ರಸ್ತಾವ ಮಲ್ಪನಾಗ ಒಂಜಿ ಮನಸ್ಸು ಹಿಡಿತಂದ್ರೆ ಏನನ ಇನಿ ಅಕ್ಕಲು ಒಂಜಿ ಕೋಟಿ ಚೆನ್ನೈರು ಆ ಒಂಜಿ ವ್ಯವಸ್ಥೆ ಹಿಡಿದು ಏನನ ಒಂಜಿ ಎಡ್ಡೆ ರೀತಿ ಕೊಣತಿದೇರು ಏನನ ಮಿತ್ತು ಪಾಡ್ದೇರು ಇನಿ ಅಕ್ಕಲೆಲ್ಲ ಒಂಜಿ ಎಂಕುಲು ಊರುಡು ಸೂಕ್ತವಾಯಿನಂಚಿನ ಶಿಲಾಮಯ ಗರಡಿ ಮಲ್ತದು ಅಕ್ಕಲೆಲ್ಲ ಎಂಕುಲು ಒಂಜಿ ಎಡ್ಡೆ ರೀತಿಡು ಬಾಲಾಲಡಿತ್ತನೇನು ಶಿಲಾಮಯ ಗರಡಿದು ಇದು ಪ್ರತಿಷ್ಠೆ ಮಲ್ಪನಂಚಿನ ಯೋಗ ಭಾಗ್ಯ ಎಂಗ್ಲೆಗಳ ತಿಕ್ಕದಂಡು ಅಂಚೆನೆ ಈ ಒಂಜಿ ಯೋಗ ಭಾಗ್ಯ ಬಂದಾಗ ಈ ಆತ್ಮಶಕ್ತಿ ಬ್ಯಾಂಕ್ ಈ ಎಂಕ್ಲ ಬಿಲ್ಡಿಂಗ್ ಬರ್ಪಣದು ಏನು ಕನಸಡ್ಲ ನೆನತಿಜ್ಜಾಂಡು ಬಹುಶಃ ಇನಿ ಎಂಕ್ಲ ಒಂಜಿ ಸುರೇಶ್ ಸೇರಿತ್ತೇರು ನೆಟ್ ಹೋಟೆಲ್ ಮಲ್ತೊಂದಿತ್ತೇರು ಬೊಕ್ಕ ಆರೇನೆ ಎಂಕ್ಲೆ ತೊಂದುಬೋದು ಮೊಕ್ಕಲು ಬತ್ತದ ಎಂಕ್ಲ ಮಾತುಕತೆ ಆಯ್ಬೊಕ್ಕ ಆರೆಗೆ ಒಂಜಿ ಎಡ್ಡೆ ಒಂಜಿ ವ್ಯವಸ್ಥೆನ ಮಲ್ತದು ಎಂಗ್ಲು ಕೊರ್ದು ಈ ಬ್ಯಾಂಕ್ದ ಕೆಲಸಕ್ಕೂ ಶುರು ಮಲ್ತ ಇನ್ನು ಅಕ್ಲೆಗೆ ಪ್ರಕ್ರಿಯೆ ಕಾನೂನು ಪ್ರಕ್ರಿಯೆಯನ್ನು ಮತ್ತೆ ಎಂಗ್ಲು ಮುಗಿತದು ಅಗಲು ಒಪ್ಪಂಡೇರು ಬಹುಶಃ ಇನಿ ಮಾತೈತೆ ಎಂಗ್ಲ ಸುಧೀರ್ ಸುವರ್ಣರು ಎಂಗ್ಲ ಅನಿಲ್ರು ಪಂಡೇರು ವಿಶ್ವನಾಥರು ಭಾರಿ ದುಡ್ಡುದಾರು ಬತ್ತನು ಕೋಡೆಲ್ಲ ಬಂಡೇರು ಆರು ಭಾರಿ ದುಡ್ಡುಂಡು ಬಹುಶಃ ಏನು ದುಡ್ಡುದಾಯತ್ತು ಒಂಜಿ ಪ್ರಾಮಾಣಿಕ ಒಂಜಿ ಬದುಕನ್ನು ಏನು ರೂಪಿಸೋದಿಲ್ಲ ವಸಂತ ಸಾಲ್ಯಾಂಡ್ರೆ ಗೊತ್ತುಂಡು ಆ ಬದುಕು ನನ್ನ ಮಿತ್ತಗಳ ಇಂಚೆನೆ ರೂಪಿಸ ಒಂದು ರೂಪಿಸದು ಒಂಜಿ ಏರೆಗಳು ತೊಂದರೆ ಆದಲ್ಲ ಅಂಚನ ಒಂಜಿ ನಮಕ್ ಒಂಜಿ ಒರೆ ಅನ್ಯಾನಾಗ ಐನು ಒಂಚೂರು ಸಂಜೀವ ಪೂಜಾರಿನ ಬಗ್ಗೆ ಮೇರೆ ಪಂಡೇರು ಎಂಗೆ ಒಂಚೂರು ದಾನೆಲ್ಲ ವಿರೋಧ ಇತ್ತಂಡ ಏನು ನ್ಯಾಯಯುತವಾಯಿನ ಪಾತ್ರ ನಾವು ಮಾತ್ರ ಹೆಂಗೆ ವಿರೋಧ ಹತ್ತಂದೆ ಬೇತದಾಲ ಏರ್ನೆಲ್ಲ ವೈಯಕ್ತಿಕ ವಿಚಾರಡು ಬರ್ಪಜ್ಜಿ ಬಹುಶಃ ಈ 17 ಜನ ಎಂಗ್ಲ ಬಿಲ್ಡಿಂಗ್ ಒಂಜಿ ರೂಮ್ ದೆತ್ತೊಂದು ಉಲ್ಲೇರು ಮೊಕ್ಕಲು ಆ ಒಂಜಿ ಅಕಲ್ನ ಇಲ್ಲದ ಕಷ್ಟ ಬಗೆಹರಿಯೊಂದು ಎಂಕಲ್ನ ಇಲ್ಲದ ಕಷ್ಟದ ಬಗೆಹರಿಯೊಂದು ಒಂಜಿ ಎಡ್ಡೆ ಒಂಜಿ ರೀತಿ ಎಂಕಲು ನಡತೊಂದು ಪೋಡಾಪುಂಡು ಅಂಚೆನೆ ಈ ಬ್ಯಾಂಕ್ ದಕ್ಲು ಬತ್ತಿದೇರು ನನ್ನ ಎಂಗ್ಲ 2 ಜನ ಪಣ್ಣ ಬದಲು ಬಹುಶಃ ಅನಿಲೆಲ್ಲ ಎಂಗ್ಲ ಸುವರ್ಣರೆಲ್ಲ ಪಂಡೇರು ವಿಶ್ವನಾಥ್ 2 ದುಡ್ಡು ಇಂದು ಇನ್ನು ಎಂಗ್ಲ ದುಡ್ಡು ಆತಂಡು ಅನಿಲರೆ ಎಂಗ್ಲ ಧೈರ್ಯ ಬ್ಯಾಂಕ್ ಉಂಡು ಅಂಚ ಅದು ನನ್ನ ಮಿತ್ತುಗಳ ಎಡ್ಡೆ ರೀತಿದ ನೆನ್ನು ಮಲ್ತೊಂದು ಪೋಯಿ ಒಂದು ಪಂಡೊಂದು ಏನು ನಮ್ಮೊಂದು ಬತ್ತನ ದೇವರು ಅಂಚನೆ ಬ್ರಹ್ಮ ಬೈದಗಳ ದೈವ ಕೊಡಮಂತಾಯ ಅಂಚೆನೆ ಎಂಗ್ಲ ಗುರು ಹಿರಿಯರ್ನಾಕ್ಲ ಆಶೀರ್ವಾದ ಮಿತ್ ಈ ಬ್ಯಾಂಕದ ಮಿತ್ ಇಪ್ಪಡು ಒಂದು ಈ ಆಸುಪಾಸದ ಜನಕುಲೆಗೆ ಎಡ್ಡೆ ರೀತಿದ ಒಂಜಿ ಸೇವೆಯನ್ನು ಕೊರಡಂದು ಪಂಡೊಂದು ಈ ಸಿಬ್ಬಂದಿ ವರ್ಗನೇ ನಮ್ಮ ರಾಣಿ ಇದಕ್ಕೆ ಗಮನಿಸೋದಿಲ್ಲ ಬಹುಶಃ ಒಂಜಿ ಕಟ್ಟಿಂಗ್ ಶಾಪ್ ದಲ್ಪ ಏನು ಕಟ್ಟಿಂಗ್ ಮಲ್ತೊಂದು ಹೆಂಗೆ ಕವರ್ ಪಾಡ್ದು ಕಟ್ಟಿಂಗ್ ಮಲ್ತೊಂದಿತ್ತೇರೆ ಅಪ್ಪಗೆ ಈ ಸಿಬ್ಬಂದಿಲ್ ಬತ್ತನಿಗೆ ಮನೀತಿ ಜನ ಎನ್ನ ತೆಗೆಯುತ್ತೆ ಮಕ್ಕಳು ಅಲ್ಲೊಂಜಿ ಆರು ಬಂಡಾರೇನ ಅಲ್ಪ ಮಕ್ಕಳು ಪನ್ನಾಗ ಆರು ಬೊಡ್ಚಿಂದೆ ಹೊಂಡೇರು ಅಣ್ಣ ಫಸ್ಟಿಗೆ ಆಂಡ ಅಕ್ಕಲ ಪಾತೆರೆಗೆ ಎಂದು ಆರು ಅಕ್ಲೆಗೆ ಪ್ರಥಮೋಡೆ ಒಂಜಿ ಕಾವ್ಯಕ್ಕನ ಎರ ಇತ್ತೇರು ಬತ್ತದು ಭಾರಿ ಸಂತೋಷೋಡಾರು ಅಕ್ಲೆ ಸಹಕಾರ ಕೊರ್ದು ಅಕ್ಲೆ ಬಂದ ಪಂಡ ಪಾತೆರ ಅಂಚ ಉಂಡು ಪ್ರೀತಿದ ಪಾತೆರ ಬೇರೆ ಒಂದು ಇಂಚೆನ ನಡತೊಂದು ಪಡೆದು ಪಂಡೊಂದು ಈ ಒಂಜಿ ಎನ್ನ ಬಾವಿರುಲ್ಲೇರು ಬಹುಶಃ ಜಯರಾಮ್ ಕಾರಂದರು ಪ್ರತಿ ಸರ್ತಿಲಿ ಎಂಗ್ಲ ಒಂಜಿ ಕುಟುಂಬದ ಕಷ್ಟ ಸುಖಟ್ಟು ಆರು ಭಾಗಿಯಾಪುನ ಆರೆಗೆ ಇಂಚೆನೆ ಆರ್ನ ತಂಗಡಿನ ಕಣ್ಣ ನೀನು ನಮ್ಮನ್ನು ಇಪ್ಪುಡು ಅನ್ಪುನ ಆರ್ನ ಏಪೋಲ ಆರ್ನ ಚಿಂತನೆ ಉಂಡು ಐಕ್ ಎಂಗಲು ಅರೆಗ್ಲ ಒಂಜಿ ಈ ಒಂಜಿ ನೆನಪು ಮಲ್ಪುನವೆನ್ನ ಅಗತ್ಯ ಉಂಡು ಪಂಡೊಂದು ಎಂಕಲು ನನ್ನ ಮಿತ್ತಗ್ ಈ ಒಂಜಿ ಸೇವೆಯನ್ನು ಕೊರ್ಪುನ ಅಂಚಿನ ಬ್ಯಾಂಕ್ ಪೊರ್ಲುಡು ನಡಪಾಡಂದು ಪಂಡೊಂದು ಸರ್ವ ರೀತಿದ ದೇವರ ಆತನ ಏನು ಎಂಗ್ಲೊಂಜಿ ಬಿಲ್ಡಿಂಗದ ಏನೊಂಜಿ ಮಾಲಕೆ ಅದು ಸಂಪೂರ್ಣ ನೆಕ್ಕ ಸಹಕಾರ ಕೊರ್ಪೆಂದು ಪಂಡೊಂದು ಈ ಅವಕಾಶಗಾದು ಏನು ಒಂದಿಸಬೆ ಅವು ಅತ್ತಂದು ಏನು ಎಂಕ್ ಬೋಳಾರನ ಬಗ್ಗೆ ಒಂಚೂರು ಪಂಡ್ರ ಇದು ಮಾಡತ್ತೇನೆ ಆ ಬೋಳಾಲ್ರೇನು ಏನು ಒಂಜಿ ಒಂಜಿ ಐನ ಆಜಿ ಸರ್ತಿ ಬತ್ತೇರು ಪಂಡ ಆರೆಗೆ ಹೆಚ್ಚ ಒಂಜಿ ಕಾರ್ಯಕ್ರಮವನ್ನು ನಿರ್ವಹಿಸಾರೆ ಎಂಗ್ಲು ಭಾರಿ ಸಮಯ ಬೋಡಾಪುಂಡು ಏನು ತುಯಿನೆಟ್ಟು ಈತೊಂಜಿ ಫಾಸ್ಟ್ ತೂಪನ ಅಧ್ಯಕ್ಷರೇನು ಏನು ಅಂದಾಜು ಮಲ್ತೇಜಿ ದಯಪಂಡ 2 3 ದಿನೊಟ್ಟು ನೆಕ್ಕೊಂಜಿ ಎಂಚ ಪ್ರಕ್ರಿಯೆ ಮಲ್ತೇರು ಒಂದು ಏನು ಆಪನ ವಿಷಯ ಎಣ್ಣೆ ಹೊಂದಿತ್ತೆ ಭಾರಿ ಚುರುಕು ದೇವರಾರೆಗೆ ಆರೋಗ್ಯ ಕೊರಡು ಭಾಗ್ಯ ಕೊರಡು ಆರ ಕುಟುಂಬಗಳ ಒಂಜಿ ಎಡ್ಡೆ ಆರೋಗ್ಯ ಭಾಗ್ಯವನ್ನು ಕೊರಡಂದು ಪಂಡೊಂದು ಇಂಚಿನ ಅಧ್ಯಕ್ಷರು ಎಂಕ್ಲನೊಟ್ಟು ಇತ್ತಂಡ ಎಂಕ್ಲನಲ್ಲವಂತೆ ಈ ನಿಧಾನ ಪ್ರವೃತ್ತಿ ಒಂಜಿ ಫಾಸ್ಟ್ ಆಪಣೊಂದು ಪಂಡೊಂದು ಮಾತು ನಿಕ್ಲಿಗೆ ಅವಕಾಶ ಕೊರ ನಿಕ್ಲಿಗೆ ನನೋರ ಒಂದಿಸ ಒಂದು ರಡ್ಡು ಪಾತ್ರ ಮಹಾಗಣಪತಿ ದೇವಸ್ಥಾನ ಆಳದಂಗಡಿ ಇಲ್ಲಿಯ ವ್ಯವಸ್ಥಾಪನಾ ಸಮಿತಿ ಇಲ್ಲಿಯ ಅಧ್ಯಕ್ಷರಾದಂತಹ ಶ್ರೀ ಗಂಗಾಧರ್ ಮಿತ್ತಾಮರ್ ಇವರು ಆಗಮಿಸಿರುತ್ತಾರೆ. ಇವರಿಗೆ ನಮ್ಮ ಸಂಘದ ಅಧ್ಯಕ್ಷರಾದಂತಹ ಚಿತ್ತರಂಜನ್ ಬೋಳಾರ್ ಇವರು ಸಹಕಾರಿ ಶಾಲು ಹಾಗೂ ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ.
ಶ್ರೀ ಗಂಗಾಧರ್ ಮಿತ್ತಮಾರ್ ಇವರು ಇಂದಿನ ಆಳದಂಗಡಿ ನೂತನ ಶಾಖೆಯ ಶುಭ ನುಡಿಗಳನ್ನು ಆಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಸರ್. ಮಹಾಗಣಪತಿಯವರೇನು ಸಾಷ್ಟಾಂಗ ಪ್ರಮಾಣ ಮತ್ತೊಂದು ಏನು ನಮ್ಮೊಂದು ಬತ್ತಿನಂಜಿತ್ನ ಕುಲದೇವರಾಯನಂಜಿನ ಕೋಟಿ ಜನರಿಗೆ ಸಾಷ್ಟಾಂಗ ಪ್ರಣಾಮ ಮಲ್ತೊಂದು ವೇದಿಕೆ ಪುನ ಮಾತ ಗಣ್ಯರ ರೇಪಂಡ ಬ್ಯಾಂಕ್ದ ವರದಿ ಎಂಜಿನ ಪಂಡ ಹಿಂಗದಲ್ಲಿ ಗೊತ್ತಿದ್ದೆ ಅಂತಿದ್ರು ಈ ಒಂಜಿ ಬ್ಯಾಂಕ್ ಆತ್ಮಶಕ್ತಿ ಬ್ಯಾಂಕ್ ಇನಿ ಒಂಜಿ ಸುಂದರವಾಯಿನ ಬಿಲ್ಡಿಂಗ್ ಇದು ಅತ್ಯಂತ ಒಂಜಿ ಪೊರ್ಲುದ ಒಂಜಿ ಆಫೀಸ್ ಮಲ್ತದ್ದು ಇನಿ ಕಾರ್ಯ ಆರಂಭ ಥರ ಉದ್ಘಾಟನೆ ಆದನು ಬಹುಶಃ ಹಳದ ಅಂಗಡಿ ಇತ್ತಾಪನೆ ಒಂಜಿ ನಾಲೈನ್ ಬ್ಯಾಂಕ್ಲು ಉದ್ಘಾಟನೆ ಆಯನ್ ತೋಜುಂಡು ಇತ್ತ ಆಪುಲೇಕನಿ ದೇವಣ್ಣ ಎಂಗ್ಲ ಗುರುದೇವ್ ಬ್ಯಾಂಕ್ಲ ಏನಾಯ್ತ ಡೈರೆಕ್ಟರ್ ಆದುಲ್ಲೆ ಅತನ ಪ್ರಿಯದರ್ಶಿನಿ ಬ್ಯಾಂಕ್ಲ ಇತ್ತನು ಎಂಗುಲ್ಲ ಒಂಜಿ ಗುರುದೇವ್ ಬ್ಯಾಂಕ್ ಮುಲ್ಪ ಒಂಜಿ ಉದ್ಘಾಟನೆ ಮಲ್ಪೊಡು ಮಲ್ಪ ಒಂಜಿ ಮೀಟಿಂಗ್ ಎಲ್ಲ ದೀದು ಚರ್ಚೆ ಮಲ್ತದ್ದು ಇತ್ತ ಅಂಡ ಒಂತೆ ದಿನ ಪಾಡಂದು ಏನೇ ಪಂಡದು ಉಂತದಿತ್ತೆ ಆತನ ಎಂಗ್ಲ ನಾನು ಒಂಜಿ ಆತ್ಮಶಕ್ತಿ ಬ್ಯಾಂಕ್ ಇದಕ್ಕೆ ಬರ್ತದನ್ನು ಈ ಬ್ಯಾಂಕ್ಗೆ ಒಂದು ಸರಿಯಾದ ನಡತೊಂದು ಪೋಡಂಡ ಗ್ರಾಹಕರಿನ ಸಹಕಾರ ಅತಿ ಮುಖ್ಯ ಏತ್ ಡೆಪಾಸಿಟ್ ಎತ್ತು ಬದ್ ಕೊರ್ಪೆರ ಅದೇ ನಮ್ಮ ಸಾಲಲ ಕೊರಡಾಪುಂಡು ಈ ಬ್ಯಾಂಕ್ ಸಪರಿಯಾದ ನಡತೊಂದು ಪೋಡಂಡ ಸಾಲಲ ಕೊರಡಂಡು ಬ್ಯಾಂಕ್ದ ಸಿಬ್ಬಂದಿ ವರ್ಗದಕ್ಲ ನಗುಮುಖದ ಸೇವೆ ಅಂಚೆನಿ ಅಕ್ಲ ನಮ್ಮ ಅಕ್ಲೆಗೆ ನಮ್ಮ ಗ್ರಾಹಕ ಬಂದಲು ಸರಿಯಾದ ಟೈಮ್ ಸರಿಯಾದ ದುಡ್ಡು ಕಟ್ಟಂದ ಅಕಲ್ನಾಲ ಸಹಕಾರ ನಮಕ್ ಕೊರ್ಪೇರು ದೇಮಂಡ ನಮ್ಮ ಅಂಗಡಿ ಪೋಂಡ ಅವು ಸೀರೆ ಕೊರಲೆ ಅವು ಕೊರಲೆ ಮತ್ತೆ ಕೇನೋಲಿ ಆಡ ಬ್ಯಾಂಕ್ ಪೋಂಡ ದುಡ್ಡು ಕೊರಲೆ ಅಂತ ಕೇನೋಡು ಐಕ್ ಬೋಡಿತನ ದಾಖಲೆನು ನಮ್ಮ ಒದಗಿಸೋನು ನಮ್ಮನ್ನ ಕರ್ತವ್ಯ ಅಂಚಿತ್ನ ಈ ಒಂದು ಆತ್ಮಶಕ್ತಿ ಬ್ಯಾಂಕ್ ಏನೇನು ತಿರಿಯೊಂದಿಲ್ಲ ಏನು ಆತ್ಮಶಕ್ತಿ ಪತ್ರಿಕೆದ ಬಂದ ಮಾತ ಐತ್ಲ ಒಂಜಿ ಡೈರೆಕ್ಟರ್ ಆದ ಉಲ್ಲೇನು ಏನಾಯ್ತು ಒಂಜಿ ಒಂದು ಪೋಷಕರಾದ ಉಲ್ಲೆ ಮಾತ ಈ ಬ್ಯಾಂಕ್ ಇತ್ಯಾಪನಿ ಅಕ್ಲ ಹೆಡ್ ಆಫೀಸ್ ಅತ್ಯಂತ ಸುಸಜ್ಜಿತವಾದ ಬಾರಿ ಮಲ್ಲ ನಮ್ಮನ ಮಲ್ಲ ಎಂಗ್ಲ ಐತೆ ಗೋಕರ್ಣದ ಬ್ಯಾಂಕ್ ಇಪ್ಪಡು ಅತನ ಗುರುದೇವ್ ಬ್ಯಾಂಕ್ ಇಪ್ಪಡು ಬಾಕಿ ಆತ ಫಾಸ್ಟ್ ಡೆವಲಪ್ ಪೋಂದು ಬಹುಶಃ 28ನೇ ಶಾಖೆ ಅಂದು ತೋಜನೊಂದು ಆಂಡ ಈ ಶಾಖೆ ಅತ್ಯಂತ ಯಶಸ್ವಿಯಾದ ನಡಪಡು ನಿಖಲೆ ತೂಂದಿತ್ಲೆ ಕೊನಿ ಕ್ರಿಯಾಶೀಲವಾಯಿನ ಸಿಬ್ಬಂದಿ ವರ್ಗದಕಲ್ನ ಸಹಕಾರ ಮುಖ್ಯ ನಮ್ಮ ಸಿಬ್ಬಂದಿ ವರ್ಗದಕಲೆ ನೇಮಕ ಮಲ್ಪನಗ್ಲ ಅವು ಬೋಲಾರೆ ಗೊತ್ತಿಪ್ಪಡು ಅಕ್ಲೇನ ಕಾರ್ಯದಕ್ಷತೆ ಒವ್ವೇ ಒತ್ತಡ ಬರಂದ ಲೆಕ್ಕ ಏರ್ನ ಇನ್ಫ್ಲುಯೆನ್ಸ್ ಬರಂದ ಲೆಕ್ಕ ನಮ್ಮ ಅಕ್ಕಲ್ನ ಎಂಕುಲು ಗುರುದೇವ್ ಬ್ಯಾಂಕ್ ಬರೋ ಮಲ್ತೊಂದುಲ್ಲ ಅಕ್ಕಲ್ನ ಪರ್ಫಾರ್ಮೆನ್ಸ್ ದೇವಂಡ ಅಕ್ಕಲ್ನ ಕಲ್ತನ ಎಕ್ಸಾಮ್ ಮಾತ ಮಲ್ತದ ಐಕ್ ಸರಿಯಾದ ಮಲ್ತೊಂದೊಪ್ಪು ಅಕ್ಲೆಗೆ ಒಂದು ಟಾರ್ಗೆಟ್ ಮಾತ ಕೊರ್ದು ಅಕ್ಲೇನ ಸಂಪೂರ್ಣ ನಮ್ಮ ಡೈರೆಕ್ಟರ್ನಾಗಲು ಎಡ್ಡೆ ಡೈರೆಕ್ಟರ್ನಾಗಲು ಉಲ್ಲೇ ರೈಟ್ ಎಂಗ್ಲೆ ತೆರಿ ಬೆಟ್ಟ ಪ್ರಕಾರ ಆ ಬ್ಯಾಂಕ್ ನೆಟ್ ನಾವು ಮಾತ ಊರ್ದಾಗಲ ಸಂಪೂರ್ಣ ಸಹಕಾರ ಈ ಬ್ಯಾಂಕ್ ಕೊರಡು ಐಕ್ ಮಾತ ನಮ್ಮನ್ನ ದೈವ ನಲ್ಪುನ ಮತ್ತೆ ದೇವ್ರು ನಾರಾಯಣ ಗುರುಕುಲ ಸ್ವಾಮಿನ ಸದಾ ಆಶೀರ್ವಾದ ಅಂಜನಿ ಊರ್ದ ಮಾತ ದೇವರನ್ನ ಆಶೀರ್ವಾದ ಅಂಜನಿ ನಮ್ಮೊಂದು ಬತ್ತಿನ ಅಂಚಿತ್ನ ವೈದ್ಯರ್ಲೇನ ಆಶೀರ್ವಾದ ಈ ಸದಾ ಬ್ಯಾಂಕ್ ಇಪ್ಪಡು ಈ ಸಿಬ್ಬಂದಿ ವರ್ಗದಕಲ್ನ ನಗುಮುಖ ಸೇವೆ ಅಂಜನಿ ಆಡಳಿತ ವರ್ಗದಕಲ್ನ ಸಂಪೂರ್ಣ ಆಗಲೇ ಸಿಬ್ಬಂದಿ ವರ್ಗ ಸಹಕಾರ ಅಂಜನಿ ಎಂಗ್ಲ ಊರ್ದಾಗಲ್ನ ಸಂಪೂರ್ಣ ಸಹಕಾರಡು ಈ ಬ್ಯಾಂಕ್ ಅತ್ಯಂತ ಯಶಸ್ವಿಯಾದ ನಡಪಾಡು ಊರುಡು ಒಂಜಿ ಎಡ್ಡೆ ಪುದರ್ಬೋದು ಜನಕುಲಿಗೆ ಅನುಕೂಲ ಆಪಣ ದೃಷ್ಟಿ ದಯವಂಡ ಎಂಗ್ಲ ಆಸುಪಾಸ ಗ್ರಾಮಡು ಪೂರ ಅಗ್ರಿಕಲ್ಚರ್ ನಮ್ಮ ನಿಪ್ಪುಣ ಅಂಚಿತ್ನ ಕುಟುಂಬ ಇಪ್ಪುಣ ದಯವಂಡ ಒವ್ವೇ ಇಂಡಸ್ಟ್ರಿ ಅತ್ತಂದಾಲೆ ಜಿಜಿನ ಒಂಜಿ ಫ್ಯಾನ್ಸಿ ಒರಿ ಫ್ಯಾನ್ಸಿ ಮಲ್ತೇನೆ 10 ಫ್ಯಾನ್ಸಿ ಕೊರಿ ಮಲ್ಪಿ ದಯವಂಡ ಒಂಜಿ ಸೀರೆ ಅಂಗಡಿ ಮಲ್ತ ಮುಲ್ಪದ ವ್ಯವಸ್ಥೆ ಅಂಚೆ ಇಪ್ಪುಂಡು ಆ ಅಗ್ರಿಕಲ್ಚರ್ ನಮ್ಮ ಇಪ್ಪುಣ ಅಂಚಿಂದ ಅನುಕೂಲ ದಯವಂಡ ಐಕ್ ಬ್ಯಾಂಕ್ ಕೆಲವು ಕಟ್ಟುಪಾಡಲು ಇಪ್ಪುವ ಐಕ್ ಬೋಡಿತನ ದಾಖಲೆಯನ್ನು ಮಾತ ಕೊರ್ದು ಈ ಅಗ್ರಿಕಲ್ಚರ್ ದಾಖಲೆ ಒಂತೆ ಸಹಕಾರ ಆಪಲೇಕ ಈ ಬ್ಯಾಂಕ್ ಮಾತೆರಲ್ಲ ಸಹಕಾರ ಆಪಲೆಗೆ ಪ್ರಯೋಜನ ತಿಕ್ಕಲೇಕ ನಿಖಲು ಮಲ್ಪೋಡು ಪಣದ ಆಡಳಿತ ಮಂದಿರ ಕೇನೊಂದು ಅಂಜನಿ ಮಾತ ನಿಖಲು ಮತ್ತೆ ನಮ್ಮ ಸಿಬ್ಬಂದಿ ವರ್ಗದಕಲೆ ఒక ಮಾತ ಎಂಗಲ್ ಆತ್ಮೀಯರ್ನಕಲು ಮಾತ ಮೂಲ ಸೇರಿದುಲ್ಲೇರು ನಿಖಲೆ ಮಾತೆರೆಲ್ಲ ಶುಭ ಹಾರೈಸ ಒಂದು ಎನ್ನರಡು ಪಾತ್ರ ಮುಕ್ತರು. ಈ ನೆನಪಿನ ಕಾಣಿಕೆಯನ್ನು ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದೀನಿ. ಹಾಗೆ ಉಭಯ ಜಿಲ್ಲಾ ಜನಜಾಗೃತಿ ವೇದಿಕೆ ಸ್ಥಾಪಕ ಅಧ್ಯಕ್ಷರು ಶ್ರೀ ಕೆ ವಸಂತ್ ಸಾಲಿಯಾನ್, ಹಾಗೆ ಹಾಲು ಉತ್ಪಾದಕರು, ಹಾಗೆ ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಂಘ ಆಳದಂಗಡಿ ಅಧ್ಯಕ್ಷರು ಆದಂತಹ ಕೊಡಂಗೆ ಸಂಜೀವ ಪೂಜಾರಿ ಇವರು, ಹಾಗೆ ಶ್ರೀ ಮಹಾಗಣಪತಿ ದೇವಸ್ಥಾನ ಆಳದಂಗಡಿ ಇಲ್ಲಿಯ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾದಂತಹ ಶ್ರೀ ಗಂಗಾಧರ್ ಮಿತ್ತಮಾರ್,
ಹಾಗೆ ಆಳದಂಗಡಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ನಿಯಮಿತ ಇಲ್ಲಿಯ ಉಪಾಧ್ಯಕ್ಷರಾದಂತಹ ಶ್ರೀ ಸದಾನಂದ ಪೂಜಾರಿ ಉಂಗಿಲಬೈಲ್ ಇವರು, ಹಾಗೆ ತಾಲೂಕು ಪಂಚಾಯತ್ ಬೆಳ್ತಂಗಡಿ ಇಲ್ಲಿಯ ನಿಕಟಪೂರ್ವ ಅಧ್ಯಕ್ಷರು, ಸಾಮಾಜಿಕ ನ್ಯಾಯ ಸಮಿತಿ ಆಗಿರುವಂತಹ ಶ್ರೀ ಸುಧೀರ್ ಆರ್ ಸುವರ್ಣ ಇವರು, ಹಾಗೆಯೇ ಸುಸಜ್ಜಿತ ಕಟ್ಟಡದ ವ್ಯವಸ್ಥೆಯನ್ನು ಮಾಡಿಕೊಟ್ಟಿರುವಂತಹ ಸಂಘ ಮಾಲಕರಾಗಿರುವಂತಹ ಶ್ರೀ ವಿಶ್ವನಾಥ್ ಪೂಜಾರಿ ಇವರು, ನಮ್ಮ ಸಂಘದ ಸಹಕಾರ ರತ್ನ ಪುರಸ್ಕೃತ ಶ್ರೀಯುತ ಚಿತ್ತರಂಜನ್ ಬೋಳಾರ್ ಇವರಿಂದ ನೆನಪಿನ ಕಾಣಿಕೆಯನ್ನು ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದೀನಿ. ಇದೀಗ ನೂತನ 28ನೇ ಶಾಖೆಯ ಉದ್ಘಾಟನಾ ಸಮಾರಂಭದಲ್ಲಿ ಕೊನೆಯ ಹಂತದಲ್ಲಿದ್ದೇವೆ ನಾವು. ಇದೀಗ ನಮ್ಮ ಸಂಘದ ಉಪಾಧ್ಯಕ್ಷರಾದಂತಹ ಶ್ರೀಯುತ ನೇಮಿರಾಜ್ ಪಿ ಇವರಿಂದ ವಂದನಾರ್ಪಣೆ. ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘ ಇವತ್ತು ನಮ್ಮ 28ನೇ ಶಾಖೆಯನ್ನು ನಾವು ಆಳದಂಗಡಿಯಲ್ಲಿ ಈಗಾಗಲೇ ಉದ್ಘಾಟನೆಗೊಂಡಿದೆ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತಹ ಶ್ರೀಮತಿ ಸೌಮ್ಯ ಹರಿಪ್ರಸಾದ್, ಅಧ್ಯಕ್ಷರು ಗ್ರಾಮ ಪಂಚಾಯತ್ ಆಳದಂಗಡಿ ಇವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಶಾಖೆಯನ್ನು ಉದ್ಘಾಟಿಸಿದಂತಹ ಸ್ಥಾಪಕ ಅಧ್ಯಕ್ಷರು ಉಭಯ ಜಿಲ್ಲಾ ಜನಜಾಗೃತಿ ವೇದಿಕೆಯ ಶ್ರೀ ಕೆ ವಸಂತ್ ಸಾಲೆನ್ ಇವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಇವತ್ತಿನ ಶ್ರೀಯುತ ಡಾಕ್ಟರ್ ಎನ್ ತುಳ್ಪುಳೆ ಶ್ರೀ ಕ್ಲಿನಿಕ್ ಆಳದಂಗಡಿ ಇವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಅಧ್ಯಕ್ಷರು ಹಾಲು ಉತ್ಪಾದಕರ ಸಹಕಾರಿ ಸಂಘ ನಿಯಮಿತ ಆಳದಂಗಡಿ ಶ್ರೀಯುತ ಗಣೇಶ್ ದೇವಾಡಿಗ ಇವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಅಧ್ಯಕ್ಷರು ಬ್ರಹ್ಮಶ್ರೀ ನಾರಾಯಣಗುರು ಸೇವಾ ಸಂಘ ರಿಜಿಸ್ಟರ್ ಆಳದಂಗಡಿ ಶ್ರೀ ಕೊಡಂಗೆ ಸಂಜೀವ್ ಪೂಜಾರಿ ಇವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಅಧ್ಯಕ್ಷರು ವ್ಯವಸ್ಥಾಪನಾ ಸಮಿತಿ ಶ್ರೀ ಮಹಾಗಣಪತಿ ದೇವಸ್ಥಾನ ಆಳದಂಗಡಿ ಶ್ರೀಯುತ ಗಂಗಾಧರ್ ಮಿತ್ತಮಾರ್ ಇವರು ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಉಪಾಧ್ಯಕ್ಷರ ಆಳದಂಗಡಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ನಿಯಮಿತ ಶ್ರೀಯುತ ಸದಾನಂದ ಪೂಜಾರಿ ಉನ್ಗಿಲಬೈಲು ಇವರು ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ನಿಕಟಪೂರ್ವ ಅಧ್ಯಕ್ಷರು ಸಾಮಾಜಿಕ ನ್ಯಾಯ ಸಮಿತಿ ತಾಲೂಕು ಪಂಚಾಯತ್ ಬೆಳ್ತಂಗಡಿ ಶ್ರೀಯುತ ಸುಧೀರ್ ಆರ್ ಸುವರ್ಣ ಇವರು ಕೂಡ ವಂದನೆಗಳು. ಅದೇ ರೀತಿ ಈ ಕಟ್ಟಡದ ಮಾಲೀಕರಾದಂತಹ ಶ್ರೀಯುತ ವಿಶ್ವನಾಥ್ ಪೂಜಾರಿ ಇವರು ಕೂಡ ಹೃತ್ಪೂರ್ವಕ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಸಹಕಾರ ರತ್ನ ಶ್ರೀ ಚಿತ್ತರಂಜನ್ ಬೋಳಾರ್ ಇವರು ಕೂಡ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಇವತ್ತಿನ ಕಾರ್ಯಕ್ರಮದಲ್ಲಿ ಹಾಜರಿರುವಂತಹ ನಮ್ಮ ಎಲ್ಲ ನಿರ್ದೇಶಕರುಗಳು ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅಂತ ಶ್ರೀಮತಿ ಸೌಮ್ಯ ವಿಜಯ್, ಶಾಖಾಧಿಕಾರಿ ಅಂತ ಕಾವ್ಯಶ್ರೀ ಅನಿಲ್ ಕುಮಾರ್ ಇವರು ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಅದೇ ರೀತಿ ಆತ್ಮಶಕ್ತಿಯ ಎಲ್ಲ ಸಿಬ್ಬಂದಿಗಳಿಗೂ, ಎಲ್ಲ ಸದಸ್ಯರಿಗೂ, ಎಲ್ಲ ಖಾತೆಗಳನ್ನು ತೆರೆದಂಥ ಸದಸ್ಯರಿಗೂ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಮಾಧ್ಯಮ ಮಿತ್ರರಿಗೂ ಹಾಗೂ ಈ ವ್ಯವಸ್ಥೆಯನ್ನು ಮಾಡಿದಂಥ ಎಲ್ಲರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಅದೇ ರೀತಿ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದಂಥ ಈ ಒಂದು ಆಳದಂಗಡಿದ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತಾ ಈ ಕಾರ್ಯಕ್ರಮಕ್ಕೆ ಚುಕ್ಕಿಡ್ತಾ ಇದ್ದೇನೆ.